ಬಿಫೋರ್ ವಿತ್ ಯು ಎಂದೊಂದಿಗೂ ನಿಮ್ಮೊಂದಿಗೆ ನಾನು ಮಹಿಮ್ ರಾಮದಾಸ್. ಎಂದಿನಂದೇ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ, ಅವ್ರ ಜೊತೆ ನಾವು ಮಾತನಾಡೋಣ. ಬಹುಶಃ ತಾವೆಲ್ಲರೂ ಕೂಡ ಈ ಒಂದು ಲಾಕ್ಡೌನ್ ಆಗುವಂಥ ಸಂದರ್ಭಗಳಲ್ಲಿ ಎಲ್ಲರೂ ನಾವು ನಿರೀಕ್ಷೆ ಮಾಡ್ತೇವೆ ಸಂಘ ಸಂಸ್ಥೆಗಳ ಸಹಕಾರಗಳು ಬೇಕು ಅಂತ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಸಂದರ್ಭ ಅದು ಬಹಳ ಆಗುತ್ತೆ. ಎಲ್ಲರೂ ಕೂಡ ಕೆಲಸ ಇಲ್ಲದ ಒಳಗಿರ್ತಾರೆ. ಒಂದೆಡೆಯಲ್ಲಿ ರೋಗದ ವಿರುದ್ಧ ನಾವು ಹೋರಾಟ ಮಾಡಬೇಕು, ಮತ್ತೊಂದೆಡೆಯಲ್ಲಿ ಬದುಕಿನ ಬಗೆಗೂ ಕೂಡ ಹೋರಾಟ ಮಾಡಬೇಕು. ಇದು ಎರಡೂ ಕೂಡ ಆಗ್ತದೆ ಅನ್ನೋಂಥದ್ದು. ಒಂದು ಯುದ್ಧ ಕಾಲ ಇದು. ಸೊ ಯುದ್ಧ ಕಾಲ, ಈ ಹಿಂದೆಯೂ ಕೂಡ ಯುದ್ಧ ಕಾಲದಲ್ಲಿ ಯುದ್ಧ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸೈನಿಕರಿಗೆ ಅವರು ಮಡಿಯುವ ಸಂದರ್ಭದಲ್ಲೂ ಕೂಡ ಅವರನ್ನು ಉಪಚರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದರಂತೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಯುದ್ಧ, ಇಲ್ಲಿ ಶತ್ರು ಯಾರೇ ಇರಬಹುದು, ಆದರೆ ಆ ನಡುವೆ ಕೂಡ ಎಲ್ಲ ಜನರ ಜೊತೆ ಮಾನವೀಯತೆ ಬೆಸೆಯುವಂಥ ಒಂದು ಕಾರ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಕೋವಿಡ್ನ ವಿರುದ್ಧ ಇಲ್ಲಿ ಆಗ್ತಾ ಇದೆ. ಕಳೆದ ವರ್ಷ ಕೂಡ ಆಗಿದೆ, ಈ ವರ್ಷವೂ ಕೂಡ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ಇವತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಶಾಂತರಾಮ್ ಶೆಟ್ಟಿ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ತಾವು ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿ ಸಾಧಾರಣ ಒಂದು 5 ವರ್ಷ ಆಗ್ತದೆ. ಒಂದು ಡೆಮಾಕ್ರೆಟಿಕ್ ಆದಂಥ ಆಯ್ಕೆಯಾದಂಥ ಒಂದು ಕಮಿಟಿ, ಆ ಕಮಿಟಿಯ ಅಧ್ಯಕ್ಷರಾಗಿ ತಾವು ಆಯ್ಕೆಗೊಳ್ತೀರಿ. ಕಳೆದ ವರ್ಷ ಈ ಲಾಕ್ಡೌನ್ ಅಥವಾ ಕೋವಿಡ್-19 ಬಂತು. ಭಾಳ ಜನರಿಗೆ ರೆಡ್ ಕ್ರಾಸ್ ಸೊಸೈಟಿ ಏನು ಅಂತ ಗೊತ್ತಾದದ್ದು ಆಗ. ಯಾವ ರೀತಿಯಲ್ಲಿ ಕಳೆದ ಬಾರಿ ಈ ಲಾಕ್ಡೌನ್ ಮತ್ತು ಕೋವಿಡ್-19 ಎದುರಿಸುವಂಥ ಕೆಲಸ ತೊಡಗಿಸಿಕೊಂಡಿ ಸರ್ ರೆಡ್ ಕ್ರಾಸ್? ಬಹುಶಃ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಶಾಖೆ ಈ ಬೇರೆ ಬೇರೆ ಮಾನವೀಯ ಸೇವೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ನಿಮ್ಗೆ ಗೊತ್ತಿದ್ದ ಹಾಗೆ ಬ್ಲಡ್ ಡೊನೇಷನ್ ಕ್ಯಾಂಪ್, ಬ್ಲಡ್ ಇರ್ಬೋದು ಅಥವಾ ಬೇರೆ ಬೇರೆ ಸೇವೆಗಳು. ಆದರೆ ಈ ಕೋವಿಡ್ ಮಹಾಮಾರಿ ಬಂದಾಗ ಇಡೀ ದೇಶದಲ್ಲೇ ಜನರಿಗೆ ಒಂದು ಗಾಬರಿ ಆಯಿತು ಫಸ್ಟ್ ಲಾಕ್ಡೌನಲ್ಲಿ. ಆಗ ನಾವು ಫಸ್ಟಿಗೆ, ಯಾಕೆಂದರೆ ನಮ್ಮ ಮಂಗಳೂರಿಗೆ ಕನ್ಸರ್ನ್ಡ್ ಫಸ್ಟ್ ಲಾಕ್ಡೌನಲ್ಲಿ ಅಷ್ಟೊಂದು ವಿಶೇಷವಾದ ಒಂದು ಈ ಸೆಕೆಂಡ್ ವೇವಿನಷ್ಟು ಇದಿರಲಿಲ್ಲ. ಆದರೆ ಫಸ್ಟ್ ನಾವು ಡೇ 1 ನಾವು ಫಸ್ಟ್ ಅವೇರ್ನೆಸ್ ಕೊಟ್ಟು, ಯಾಕಂತ ಹೇಳಿದರೆ ಇದು ಏನು ಅವೇರ್ನೆಸ್ ಬೇರೆ ಏನಲ್ಲ, ಈ ರೋಗ ಬೇರೆಯವರಿಂದ ನಮಗೆ ಹರಡದಿದ್ದಾಗೆ ನಮ್ಮ ಜಾಗೃತಿ ಇದ್ದರೆ ಆಯಿತು, ನಮ್ಮ ಕೈಯಲ್ಲಿ ಇರುವಂಥದ್ದು ಇದರ ಔಷಧ ಅಂತ ಹೇಳುವಂಥ ಒಂದು ಅವೇರ್ನೆಸ್ಸಿನ ಮೂಲಕ ನಾವು ಎಲ್ಲ ಪ್ರೆಸ್ಸಿನವ್ರು ಇರ್ಬೋದು ಅಥವಾ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಫ್ರಂಟ್ ಲೈನ್ ವರ್ಕರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಸ್ಯಾನಿಟೈಸರ್ ಮಾಸ್ಕನ್ನು ವಿಶೇಷವಾಗಿ ಎಲ್ಲ ಕಡೆ ನಮ್ಮ ತಾಲೂಕ್ ಬ್ರಾಂಚಲ್ಲಿ ಸಹ, ಇವನ್ ಬೆಳತಂಗಡಿ ಇರ್ಬೋದು, ಮೂಡುಬಿದಿರೆ, ಬೇರೆ ಕಡೆ ಎಲ್ಲ ಕಡೆ, ಅಥವಾ ಇನ್ಯಾವುದು ಇವನ್ SLC ಎಕ್ಸಾಮ್ ನಡೆಯುವ ಆ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ಸ್ಯಾನಿಟೈಸರ್ ಸ್ಟ್ಯಾಂಡ್ ಮತ್ತು ಸ್ಯಾನಿಟೈಸರನ್ನು ಅವರಿಗೆ ಕೊಟ್ಟಿದ್ದೇವೆ, ಮತ್ತು ಮಾಸ್ಕ್ಗಳನ್ನು ಕೊಟ್ಟಿದ್ದೇವೆ. ಅದೊಂದು ಬಹುಶಃ ಆ ಅವೇರ್ನೆಸ್ ಅಂತ ಹೇಳುವಂಥದ್ದು ಭಾರಿ ಒಂದು ಉತ್ತಮ ರೀತಿಯಲ್ಲಿ ನಡೀತು. ಆದರೆ ಮುಂದಿನ ದಿನದಲ್ಲಿ ನಮಗೆ ಸ್ವಲ್ಪ ಟೈಮಲ್ಲಿ ಒಂದು ಲಾಕ್ಡೌನ್ ಆಗಿ 1 ತಿಂಗಳಲ್ಲಿ ಈ ಮೈಗ್ರೆಂಟ್ ಲೇಬರ್ಗಳ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅವರಿಗೆ. ಬೇಕೆಂದ್ರೆ ಲಾಕ್ಡೌನ್ ಸಡನ್ಲಿ ಆದದ್ದು. ಆ ಮೈಗ್ರೆಂಟ್ ಲೇಬರ್ ಈ ರೀತಿಯಲ್ಲಿ ಇದ್ದಾರೆ, ಇಷ್ಟು ತೊಂದರೆಯಲ್ಲಿ ಇದ್ದಾರೆ ಅಂತ ಗೊತ್ತಾದ ನನಗೆ ನಿಜವಾಗಿ ನಾನು ಪರ್ಸನಲಿ ಸರ್ಪ್ರೈಸ್ಡ್. ಆಗ ನಾವು ಏನು ಮಾಡೋದು ಮೈಗ್ರೆಂಟ್ ಲೇಬರಿಗೆ ಅಂತ ಹೇಳಿ ಹೊರಟಾಗ, ಮೈಗ್ರೆಂಟ್ ಲೇಬರಿಗೆ ನಾವು ಈ ಕೆಲವು ಬಿಜಾಪುರ ಆಚೆ ಸೈಡಿನವರು ಮೈಗ್ರೆಂಟ್ ಲೇಬರ್ಸ್ ಕೆಲವರು ಸ್ಟ್ರೀಟಲ್ಲಿ ಇದ್ದರು, ಅವರಿಗೆ ಒಂದು 2 ನಾವು ರಿಲೀಫ್ ಸೆಂಟರ್ ಅನ್ನು ಮಾಡಿದ್ದು ಇಲ್ಲಿ KPTಯಲ್ಲಿ. ಅವರಿಗೆ ಒಂದು 50-60 ಜನಕ್ಕೆ ಊಟ ಮಾಡಲಿಕ್ಕೆ ಅವರಲ್ಲೇ ಒಂದು ಲೀಡರ್ ಮಾಡಿ ವ್ಯವಸ್ಥೆ ಮಾಡಿ ಆ ಮೈಗ್ರೆಂಟ್ ಲೇಬರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದು. ಮತ್ತೆ ನಂತರ ಬೇರೆ ಬೇರೆ ಕೆಲವು ಈ ನಮ್ಮ ರಿಮೋಟ್ ಏರಿಯಾಗಳಲ್ಲಿ, ಅದು ಬಹುಶಃ ಕೆಲವು ಕಾಲೋನಿಗಳಿಗೆಲ್ಲ ನಾವು ಹೋಗಿದ್ದೇವೆ. ಅಲ್ಲಿ ಫುಡ್ ಕಿಟ್ಟನ್ನು ನಮಗೆ ಒಂದು ನಮ್ಮ ಡೋನರ್ಸ್ಗಳು ನಮ್ಮ ರೆಡ್ ಕ್ರಾಸಿಗೆ ತುಂಬ ಹಣವನ್ನು ಸಹ ಬಂತು. ಮತ್ತು ನಮ್ಮ ರೆಡ್ ಕ್ರಾಸಿನ ಫಂಡು ನಮ್ಮ ರಾಜ್ಯ ಸರ್ಕಾರದ ರಾಜ್ಯ ರೆಡ್ ಕ್ರಾಸಿನ ಸಹಾಯದಿಂದ ಎಲ್ಲ ಮೈಗ್ರೆಂಟ್ ಲೇಬರ್ಸ್ಗೆ ಆದಷ್ಟು ಸಾಧಾರಣ 12ರಿಂದ 15 ಲಕ್ಷ ವರ್ತಿನ ಎಲ್ಲ ಫುಡ್ ಕಿಟ್ಗಳನ್ನು ನಾವು ಮೈಗ್ರೆಂಟ್ ಲೇಬರ್ಗಳಿಗೆ ಹಾಗೂ ಕೆಲವು ಕನ್ಸ್ಟ್ರಕ್ಷನ್ ವರ್ಕರ್ಗೆ, ಕೆಲವರು ಅವರು ಮೈಗ್ರೆಂಟ್ ಆಗದೆ ಇರ್ಬೋದು ಅಥವಾ ಆದರೆ ಅವರು ರಿಯಲಿ ಅವರಿಗೆ ದೇ ನೀಡ್, ಬ್ಯಾಡ್ಲಿ ನೀಡ್, ಯಾಕೆಂದರೆ ಆ ಒಂದು 10-15 ಡೇಸಲ್ಲಿ ತುಂಬ ಕಷ್ಟ ಆಗಿತ್ತು. ಹಾಗಾಗಿ ಅಂಥ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ರೆಡ್ ಕ್ರಾಸ್ ಬಹುಶಃ ಯಾವುದೇ NGOಗಿಂತ ನಮ್ಮ ಒಂದು ಮಾನವೀಯ ಸೇವೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಈ ದಕ್ಷಿಣ ಕನ್ನಡದಲ್ಲಿ ಒಂದೇ ಕ್ಷೇತ್ರ ಅಂತ ಹೇಳುವುದಿಲ್ಲ ನಾನು, ನಮ್ಮ ನ್ಯಾಷನಲ್ ಹೆಡ್ ಕ್ವಾರ್ಟರ್ ಸಹ ಇನ್ಸ್ಟ್ರಕ್ಷನ್ ಬಂದು ಅಲ್ಲಿಂದ ನಮಗೆ ತುಂಬ ಮೆಟೀರಿಯಲ್ ಸಹ ಬಂದಿತ್ತು. ಎಸ್ ಸರ್. ನಡುವೆ ವಿಟ್ಲದಿಂದ ಹಮೀದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹಮೀದ್. ನಮಸ್ತೆ ಸರ್. ಮಾತಾಡಿ ಸರ್. ಕೊರೋನಾದಿಂದಾಗಿ ಶೈಕ್ಷಣಿಕ ರಂಗ ವಿಪರೀತ ಸಂಕಷ್ಟಕ್ಕೀಡಾಗಿದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಸೊಸೈಟಿ ಯಾವ ರೀತಿಯ ನೆರವು ನೀಡಬಲ್ಲದು ಸರ್? ಎಸ್, ಥ್ಯಾಂಕ್ ಯು. ಬಹುಶಃ ಈ ಶೈಕ್ಷಣಿಕದಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದರೆ, ಈಗ ನಾವು ಸರಿಯಾಗಿ ನೋಡಿದರೆ ಹಮೀದ್ ಹೇಳಿದಾಗೆ ಈ ಮಕ್ಕಳಿಗೆ ಆದಂತಹ ಒಂದು ಪ್ರಾಬ್ಲಮ್, ಅವರಿಗೆ ಕೊರೋನಾ ಬರದೇ ಇರ್ಬೋದು, ಆದರೆ ಅವರು ಬಹುಶಃ ಡಿಪ್ರೆಷನ್ ಇದ್ದಾರೆ ಕೆಲವರು. ಈ ಎಕ್ಸಾಮ್ಗಳು ಆಗ್ತದೆ ಆಗುದಿಲ್ಲ ಅಂತ ಹೇಳುವ ಅನ್ಸರ್ಟಂಟಿ,
ಯಾಕೆಂದರೆ ಮಕ್ಕಳದ ಟೆಂಡರ್ ಮೈಂಡ್, ಅವರಿಗೆ ಅದು ಪ್ರಿಪರೇಷನ್ ಆಗಿರ್ತಾರೆ, ಮತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತದೆ. ಬಹುಶಃ SLC ಎಕ್ಸಾಮನ್ನು ಫಸ್ಟ್ CBSE ಕ್ಯಾನ್ಸಲ್ ಮಾಡಿದ್ರು. ಈಗ ಕ್ಯಾನ್ಸಲ್ ಮಾಡಿದ್ರಿಂದ ಅವರಿಗೆ ಒಂದು ರಿಲೀಫ್ ಆಯಿತು, ಮತ್ತು ಯಾವುದೋ ಒಂದು ಬೇಸಿಸಲ್ಲಿ. ಆದರೂ ಸಹ ಕೆಲವು ಮಕ್ಕಳಿಗೆ ಮಾರ್ಕ್ಗಳು ಯಾವ ಬೇಸಿಸಲ್ಲಿ ಕೊಡ್ತಾರೆ ಅಂತ ಹೇಳುವಂಥದ್ದು ಇನ್ನೂ ಗೊತ್ತಿಲ್ಲ. ಯಾರೋ ಒಂದು ಸಬ್ಜೆಕ್ಟಲ್ಲಿ ಅವರಿಗೆ ಕಮ್ಮಿ ಇರ್ಬೋದು, ಅವರಿಗೆ ಯಾವ ರೀತಿಯ ಇವ್ಯಾಲ್ಯೂಯೇಷನ್ ಮಾಡಿ ಅವರನ್ನು ಇದು ಮಾಡ್ತಾರೆ ಅಂತ ಹೇಳುವಂಥದ್ದು ಸಹ ಗೊತ್ತಿಲ್ಲ. ಇನ್ನೊಂದು ಬಹುಶಃ ಇವತ್ತು PUC ಎಕ್ಸಾಮ್ ವೆರಿ ಅನ್ಸರ್ಟನ್. ಈಗ ಇದನ್ನು ಮಾಡಬೇಕಾ ಕ್ಯಾನ್ಸಲ್ ಮಾಡಬೇಕಾ ಅಂತ ಹೇಳುವಂಥ ಒಂದು, ಯಾಕೆಂದರೆ ಕಾಮರ್ಸ್ ಆರ್ಟ್ಸನ್ನು ಬಿಡಿ, ಸೈನ್ಸ್ಗಳಿಗೆ ಈ ಬಹುಶಃ ಇವರು ಬೇರೆ ಬೇರೆ ಎಕ್ಸಾಮ್ ಅನ್ನು ತಗೊಳ್ಳಿಕ್ಕಿದೆ, ಅವರು ಗೇಟ್ ಎಕ್ಸಾಮ್ಗಳನ್ನು. ಹಾಗಾಗಿ PUC ಮಾರ್ಕು ಸಹ ಕೌಂಟ್ ಆಗ್ತದೆ. ಕೆಲವರು ಮೊದಲು ಓದಿರುವುದಿಲ್ಲ, ಫೈನಲ್ ಎಕ್ಸಾಮಲ್ಲಿ ದೇ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಅವರಿಗೆ ಇವತ್ತು ಆ ಎಕ್ಸಾಮ್ ಮಾಡಿಲ್ಲ ಅಂದರೆ ಅವರಿಗೆ ವಿ ಆರ್ ಡಿಪ್ರೈವ್ಡ್ ಫ್ರಮ್ ದೇರ್. ಆ ಒಂದು ರೀತಿಯಲ್ಲಿ ಎಜುಕೇಷನ್ಗೆ ತುಂಬ ತೊಂದರೆ ಆಗಿದೆ. ಬಹುಶಃ ಈ ಅಕಾಡೆಮಿಕ್ ಇಯರ್ ಅಂತ ಹೇಳೋದು, ನಮ್ಮ CA ಎಕ್ಸಾಮ್ ತಗೊಂಡ್ರೆ, ನಾನು CA ಎಕ್ಸಾಮಿಗೆ ರಜೆಯಲ್ಲಿ ಹೋಗ್ತಾರೆ, ಮತ್ತೆ ಪುನಃ ವಾಪಸ್ ಬರ್ತಾರೆ. ವೆರಿ ಅನ್ಸರ್ಟನ್. ಅವರು ಸಹ ದೇ ಆರ್ ವೆಲ್ ಪ್ರಿಪೇರಿಂಗ್. ಮೊನ್ನೆ ನಾನೊಂದು ಇದನ್ನು ನೋಡಿದೆ, ಭಾರಿ ಬೇಜಾರಾಯಿತು. ಒಂದು ಕೋವಿಡ್ ಪೇಷಂಟು ಒಬ್ಬ ಹುಡುಗ ಮಲಗಿಕೊಂಡು ಓದ್ತಾ ಇದ್ದಾನೆ. ಕೇಳಿದರೆ CA ಎಕ್ಸಾಮಿಗೆ ಓದ್ತಾ ಇದ್ದಾನೆ ಅಂತೀನಿ. ಅವನು ಪೇಷಂಟ್ ಮಲಗಿಕೊಂಡು CA ಎಕ್ಸಾಮಿಗೆ ಪ್ರಿಪೇರ್, ಯಾಕೆಂದರೆ ಎಕ್ಸಾಮ್ ಆಗ್ತಲ್ಲ ಅಂತ. ಅವನಿಗೆ ಈಚೆಯಿಂದ ತನ್ನ ಜೀವ ಉಳಿಸ್ಕೊಳ್ಬೇಕು, ಇನ್ನೊಂದು ಅವನ ಒಂದು ಕ್ಯಾರಿಯರಿಗೋಸ್ಕರ ಅವ ಆ ಒಂದು ಮಾಡುವಂಥ ಪರಿಸ್ಥಿತಿ. ನಿಜವಾಗಿಯೂ ಅವ್ರ ಎಜುಕೇಷನ್ ಇದಕ್ಕೆ ತುಂಬ ತೊಂದರೆ ಆಗಿದೆ. ಬಹುಶಃ ಸರ್ಕಾರ ಆ ನಿಟ್ಟಿನಲ್ಲಿ ಖಂಡಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಹುಶಃ ಅವರ ಪ್ರಶ್ನೆಗೆ ಏನಿದ್ರು ಕೂಡ ನಾವು ಇದನ್ನು ಎದುರಿಸಿಯೇ ನಾವು ಬರಬೇಕು. ಎಸ್ ಡೆಫಿನೆಟ್ಲಿ. ಯಾಕೆಂದ್ರೆ ಜೀವ ಫಸ್ಟ್. ನಮ್ದು ಎಜುಕೇಶನ್. ಯಾರೋ ಒಬ್ರು ಕೇಳಿದ್ರೆ, ಒಬ್ಬ ಎಜುಕೇಟೆಡ್ ನಾನು ಬದುಕಬೇಕು, ನನ್ನ ಮಗಳೋ ಮಗನೋ ಅಂತ ಹೇಳು. ಯಾಕೆಂದ್ರೆ ನಾಳೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು, ಇವತ್ತು ಶಿಕ್ಷಕರು, ತುಂಬ ಶಿಕ್ಷಕರಿಗೆ ತೊಂದರೆ ಆಯಿತು, ಅಲ್ಲಲ್ಲಿ ಹೋಗಿ ಅವರು ಡ್ಯೂಟಿ ಮಾಡಿದ್ರು ಬೇರೆ ಬೇರೆ ಇದರಲ್ಲಿ. ಹಾಗಾಗಿ ಇದು ನಿಜವಾಗಿ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ಈ ರೀತಿ ಮಾಡುವಂಥದ್ದು ಅಗತ್ಯ ಇದೆ. ಸೊ ಖಂಡಿತ ನಾವೆಲ್ಲ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಇದು ಒಂದು ವರ್ಷ ಅಡ್ಜಸ್ಟ್ ಆಗಬೇಕು. ಎಸ್ ಸರ್. ಈಗ ರೆಡ್ ಕ್ರಾಸ್ ಸೊಸೈಟಿ ಏನು ಮಾಡಬಲ್ಲದು ಅಂತ ಅನ್ನೋದನ್ನು ಕಳೆದ ಬಾರಿ ತಾವು ತೋರಿಸಿಕೊಟ್ಟದ್ದು. ಈ ಬಾರಿ ಇನ್ನೂ ಒಂದು ಹೆಜ್ಜೆ ಮುಂದೆ, ಯಾಕಂದರೆ ಕಳೆದ ಬಾರಿ ಕಲಿತಂಥ ಪಾಠಗಳು, ಆ ಅನುಭವಗಳು ಬೇರೆ ರೀತಿಯಾಗಿ ಬಂತು ಅಂತ ಅನ್ನೋದು. ಆದರೆ ರೆಡ್ ಕ್ರಾಸ್ ಸೊಸೈಟಿ ಇದನ್ನೆಲ್ಲ ಎಲ್ಲಿಂದ ತರ್ತದೆ ಅನ್ನೋ ಪ್ರಶ್ನೆ ಕೂಡ ಇದೆ. ಮತ್ತು ರೆಡ್ ಕ್ರಾಸ್ ಸೊಸೈಟಿ ಯಾಕೆ ಮಾಡ್ತದೆ ಇದನ್ನು? ಬಹುಶಃ ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ 1920ರಲ್ಲಿ ಭಾರತದಲ್ಲಿ ಸ್ಟಾರ್ಟ್ ಆಯಿತು. ಅಂದರೆ 101ನೇ ವರ್ಷ ಇದು. ನಮ್ಮ ಸೆಂಟಿನರಿ ಇಯರ್ ಆಲ್ಮೋಸ್ಟ್ ಕೋವಿಡಿಂದ ತುಂಬ ನಮ್ಮ ಒಂದು ಪ್ರೋಗ್ರಾಮ್ಗಳು ಮಾಡಲಿಕ್ಕಿತ್ತು. ಪ್ರೋಗ್ರಾಮ್ ಮೀನ್ಸ್ ನಾವು ಈ ರೆಡ್ ಕ್ರಾಸ್ ಸೊಸೈಟಿಯನ್ನು ಈ 100 ವರ್ಷದ ಒಂದು ಗೆಸ್ಚರ್, ಆ ರೀತಿಯ ಒಂದು ಪ್ರೋಗ್ರಾಮ್. ಆದರೆ ಕೋವಿಡ್ನಿಂದ ನಮಗೆ ಸರಿಯಾಗಿ ಆದರೆ ಇವತ್ತು ಸೆಂಟಿನರಿ ಇಯರ್ ಬಿಲ್ಡಿಂಗ್, ಅದಕ್ಕೋಸ್ಕರ ನಾವೊಂದು ಅದನ್ನು ಮುಂದೆ ನಾನು ಹೇಳಲಿಕ್ಕಿದ್ದೇನೆ, ಅದನ್ನು ಸಹ ಮಾಡ್ತಾ ಇದ್ದೇವೆ. ನಾವು ಈ ರೆಡ್ ಕ್ರಾಸಲ್ಲಿ ಏನಾಯ್ತು ಅಂತ ಹೇಳಿದರೆ, ಈ ರೆಡ್ ಕ್ರಾಸಲ್ಲಿ ಪ್ರಿನ್ಸಿಪಲ್ಸ್ ಇದೆ, 7 ಪ್ರಿನ್ಸಿಪಲ್ಸ್. ಆ ಪ್ರಿನ್ಸಿಪಲ್ಸ್ ಪ್ರಕಾರ ನಾವು ಕೆಲಸ ಮಾಡ್ತೇವೆ. ಅಂದರೆ ಬಹುಶಃ ಇದಕ್ಕೆ ನಿಮ್ಗೆ ಗೊತ್ತಿದ್ದಾಗೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್, ಕ್ರೀಡ್, ಕಮ್ಯುನಿಟಿ, ಎನಿಥಿಂಗ್ ಯಾವುದು ನಮಗಿಲ್ಲ. ಒಬ್ಬನು ಬ್ಲಡ್ ಕೇಳಿದರೆ ಅವನನ್ನು ಪೇಷಂಟ್ ಅಂತೇಳಿ ಟ್ರೀಟ್ ಬಿಟ್ಟರೆ, ಅವನು ಯಾವ ಜಾತಿ ಅಥವಾ ಯಾರಿಗೆ ಸಂಬಂಧಪಟ್ಟವನು ಏನು ಕೇಳಲಿಕ್ಕಿಲ್ಲ. ಆ ರೀತಿಯ ಒಂದು ರೆಡ್ ಕ್ರಾಸಿನ ಒಂದು ನಿಯಮ. ಬಹುಶಃ ಅದು ಇಡೀ ನಮ್ಮ ಪ್ರಪಂಚದಲ್ಲೇ ಈ ರೆಡ್ ಕ್ರಾಸಿನ ಬಗ್ಗೆ ಅಷ್ಟೊಂದು ಇದಿದೆ. NGO, ಒನ್ ಆಫ್ ದ ಬಿಗ್ಗೆಸ್ಟ್ NGO. ವಿ ಆರ್ ಅರೌಂಡ್ 700 ಬ್ರಾಂಚ್ ಅಕ್ರಾಸ್ ಇಂಡಿಯಾ ವರ್ಕಿಂಗ್. ಸೊ ನ್ಯಾಷನಲ್ ಹೆಡ್ ಕ್ವಾರ್ಟರ್ ನಮ್ಮದು ಡೆಲ್ಲಿಯಲ್ಲಿ ಇರ್ತದೆ. ಅದಕ್ಕೆ ನಮ್ಮದು ಬೈ ಡಿಫಾಲ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾವೇ ಅದರ ಅಧ್ಯಕ್ಷರಾಗಿರ್ತಾರೆ. ಬೈ ಸ್ಟೇಟಿಗೆ ಬಂದಾಗ ಗವರ್ನರ್ ಬೈ ಡಿಫಾಲ್ಟ್ ಅವರು ಅದರ ಒಂದು ಚೀಫ್ ಆಗಿರ್ತಾರೆ. ನಾವು ಡಿಸ್ಟಿಕ್ಕಿಗೆ ಬಂದಾಗ ನಮ್ಮ ಡೆಪ್ಟಿ ಕಮಿಷನರ್, ಜಿಲ್ಲಾಧಿಕಾರಿಗಳು ಅದರ ಪ್ರೆಸಿಡೆಂಟ್ ಆಗಿರ್ತಾರೆ. ನಂತರ ಎಲೆಕ್ಟೆಡ್ ಬಾಡಿಯಲ್ಲಿ, ಈಗ ನಾನು ಹೇಗೆ ಚೇರ್ಮನ್ ಇದ್ದೇನೆ, ಎಲೆಕ್ಟೆಡ್ ಬಾಡಿಯಲ್ಲಿ ನಾನು ಎಲೆಕ್ಷನ್ನಲ್ಲಿ ವಿನ್ ಆಗಿಬಿಟ್ಟು ನಾವು ಎಲೆಕ್ಟ್ ಆಗಿರ್ತೇವೆ, ಚೇರ್ಮನ್ ಆಗಿದ್ದೇನೆ. ಈ ರೀತಿ ವರ್ಕ್ ಆಗ್ತದೆ. ಮತ್ತೆ ನಮಗೆ ತಾಲೂಕು ಬ್ರಾಂಚ್ಗಳು ನಾವು ಅಲ್ಲಲ್ಲಿ ಡೆವಲಪ್ ಮಾಡುವಂಥ ಒಂದು ಇದು. ಬಹುಶಃ ಈ ರೆಡ್ ಕ್ರಾಸ್ಗೆ ನೀವು ಒಂದು ಕ್ವಶನ್ ಕೇಳಿದ್ರಿ, ಎಲ್ಲಿಂದ ಹಣ ಬರ್ತದೆ ಅನ್ನೋದು. ಇದು ನ್ಯಾಷನಲ್ ಹೆಡ್ ಕ್ವಾರ್ಟರಲ್ಲಿ ಅವರ ಒಂದು ಬೇರೆ ಬೇರೆ ಫಂಡ್ಸ್ ಇರ್ತದೆ. ಅದನ್ನು ಅವರು ಸ್ಟೇಟ್ ಬ್ರಾಂಚಿಗೆ ಕೊಡ್ತಾರೆ. ಸ್ಟೇಟ್ ಬ್ರಾಂಚಿನವರು ನಮ್ಮ ಆಕ್ಟಿವಿಟಿ ನೋಡಿ ನಮ್ಮ ಕೊಡ್ತಾರೆ. ಈಗ ಉದಾಹರಣೆಗೆ ನಮ್ಮ ಬಿಲ್ಡಿಂಗಿಗೆ ನಮಗೆ 40 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಆಲ್ರೆಡಿ 20 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಲ್ಲಿಂದ ಸ್ಟೇಟಿಂದ. ಅವ್ರು ಈ ಸ್ಟೇಟಲ್ಲಿ ಸಹ ಬೇರೆ ಬೇರೆ ಫಂಡ್ಗಳನ್ನು ಇದು ಮಾಡೋದು. ಅದು ಅಲ್ಲದೆ ನಮ್ಮಲ್ಲಿ ಕೆಲವು ಈಗ ಉದಾಹರಣೆಗೆ ನಮ್ಮ ರೆಡ್ ಕ್ರಾಸ್, ಮಂಗಳೂರಿನ ರೆಡ್ ಕ್ರಾಸ್ ತಗೊಂಡ್ರೆ ನಮ್ಮ ಬ್ಲಡ್ ಬ್ಯಾಂಕ್ ಇದೆ. ಆದರೆ ನಾವು ಬ್ಲಡ್ ಬ್ಯಾಂಕ್ ಕಮರ್ಷಿಯಲ್ ಆಗಿ ಮಾಡುವುದಿಲ್ಲ. ಹಾಗಾಗಿ ನಮಗೆ ಏನೋ ಒಂದು ರೀಸನೇಬಲ್ ಆಗಿ ನಮಗೆ ಸ್ವಲ್ಪ ಅದರಲ್ಲಿ ಇನ್ಕಮ್ ಬರ್ತದೆ. ಅದೇ ಕಮರ್ಷಿಯಲ್ ಆಗಿ ಹೋದರೆ ಇಟ್ ಇಸ್ ಎಕ್ಸಲೆಂಟ್, ಬಟ್ ನಮಗೆ ಇಟ್ ಇಸ್ ನಾಟ್ ನೆಸಸರಿ ಫಾರ್ ಅಸ್. ಈಗ ಉದಾಹರಣೆಗೆ ಲೇಡಿ ಓಷನ್ನಲ್ಲಿರುವ ಎಲ್ಲ ಪೇಷಂಟ್ಗಳಿಗೂ ಅಂದರೆ ಸಾಧಾರಣ ತಿಂಗಳಿಗೆ 250ರಿಂದ 300 ಯೂನಿಟ್ ಬ್ಲಡ್ಡನ್ನು ವಿದೌಟ್ ಚಾರ್ಜಿಂಗ್ ಸಿಂಗಲ್ ಪೈಸೆ ನಾವು ಕೊಡ್ತೇವೆ. ಅದು ನಮಗೆ ಇನ್ಕಮ್ ಅಲ್ಲ. ಹಾಗಾಗಿ ವಿ ಆರ್ ಗಿವಿಂಗ್ ವಿದೌಟ್ ಚಾರ್ಜ್. ಈವನ್ ವಿ ಆರ್ ನೆವರ್ ಆಸ್ಕ್ ಎನಿ ರಿಪ್ಲೇಸ್ಮೆಂಟ್ ವಿತ್ ಪೇಷಂಟ್ ಪಾರ್ಟಿ ಆಲ್ಸೋ.
ಸೊ ಆ ನಿಟ್ಟಿನಲ್ಲಿ ನಮಗೆ ಅಷ್ಟು ಇನ್ಕಮ್ ಕ್ರಾಸ್ ಇಂದ ಬರುವಂತ ಅಂದ್ರೆ ಡೊನೇಟ್ ಮಾಡುವಂತ ಬ್ಲಡ್ ಅನ್ನ ಯಾವುದೇ ಒಂದು ಹಣ ತಗೊಳ್ಳದೆ ಇವರು ಸರ್ವಿಸ್ ಚಾರ್ಜ್ ಕೂಡ ಉದಾಹರಣೆ ನೀವು ಪ್ರೈವೇಟ್ ಅಲ್ಲಿ ತಗೊಂಡ್ರೆ ಅವರಿಗೆ ಒಂದು ಸರ್ವಿಸ್ ಚಾರ್ಜ್ ಚಾರ್ಜ್ ಮಾಡಿಬಿಟ್ಟು ಪ್ಲಸ್ ಅವರು ರೀಪ್ಲೇಸ್ಮೆಂಟ್ ಕೇಳ್ತಾರೆ ಅವ್ರಿಗೆ ಬ್ಲಡ್. ನಾವು ಹಾಗೆ ಮಾಡೋದಿಲ್ಲ. ಹಾಗಾಗಿ ಅದು ಒಂದು. ಇನ್ನೊಂದು, ನಮ್ಮಲ್ಲಿ ಈಗ ನಾವು ಮೆಂಬರ್ಶಿಪ್ ಮಾಡ್ತೇವೆ. ಈಗ ಉದಾಹರಣೆಗೆ ಲೈಫ್ ಮೆಂಬರ್ ಅಂದರೆ 1000 ರೂಪೀಸ್ ಕೊಟ್ಟರೆ ಅವನು ಲೈಫ್ ಮೆಂಬರ್ ಆಗ್ತಾನೆ. ಅದು ನಮಗೆ ಇನ್ಕಮ್ ಬರ್ತದೆ. ಅದರಲ್ಲಿ ಸಮ್ ಪೋರ್ಷನ್ ನಾವು ಸ್ಟೇಟಿಗೆ ಕಳಿಸ್ತೇವೆ, ಸಮ್ ಪೋರ್ಷನ್ ನಮ್ಮಲ್ಲಿ ಇರ್ತದೆ. ಇನ್ನೊಂದು ಪ್ಯಾಟರ್ನ್ ಮೆಂಬರ್, ಪೋಷಕರು ಅಂತ ಇರ್ತಾರೆ, ಅವ್ರಿಗೆ 25,000 ರೂಪಾಯಿ. ಅದರಲ್ಲಿ ಸಹ ನಾವು ಸಮ್ ಪೋರ್ಷನ್, ಅದು ಕೆಲವರು ಮೆಂಬರ್ಸ್ ನಮ್ಮಲ್ಲಿ ಆಗಬೇಕು. ಆ್ಯಕ್ಚುಲಿ ಮಂಗಳೂರಲ್ಲಿ ಕಳೆದ 20 ವರ್ಷ 25-30 ವರ್ಷ ಆಕ್ಟಿವ್ ಇದ್ರೂ ಸಹ ಇವತ್ತು ನಾನು ರೆಡ್ ಕ್ರಾಸ್ಗೆ 2015ರಲ್ಲಿ ಎಂಟರ್ ಆಗುವ ಬರೀ ಒಂದು 600 ಮೆಂಬರ್ ಇತ್ತು. ನಾನೆಲ್ಲ ಮೆಂಬರ್ಸ್ ಆಗಬೇಕಂತ ಹೇಳಿಬಿಟ್ಟು ನಾವು ನಮ್ಮ ರೆಡ್ ಕ್ರಾಸ್ ಆಕ್ಟಿವಿಟಿ ನೋಡಿ ಇವತ್ತು 2200ರಿಂದ 300 ಮೆಂಬರ್ ನಮ್ಮ ರೆಡ್ ಕ್ರಾಸ್ ಅಲ್ಲಿ ಮೆಂಬರ್ಸ್ ಇದ್ದಾರೆ. ಅದರದೊಂದು. ಮತ್ತೆ ನಮಗೆ ಡೋನರ್ಸ್, ಈ ಉದಾಹರಣೆಗೆ ಲೈಕ್ ರೆಡ್ ಕ್ರಾಸಿನ ಆಕ್ಟಿವಿಟಿ ನೋಡಿದಾಗ ನಾವು ಕೇಳಬೇಕಂತ ನಾವು ಕೇಳುವುದಿಲ್ಲ. ಸೊ ಈ ಉದಾಹರಣೆಗೆ ನಾನು ಹೇಳಿದೆ ನಿಮಗೆ, ಲಾಸ್ಟ್ ಲಾಕ್ಡೌನ್ ಅಲ್ಲಿ ಈ ಫುಡ್ ಕಿಟ್ ಕೊಡಲಿಕ್ಕೆ ನಾವು ಕೇಳಿದಾಗ ನಮಗೆ 10-15 ಲಕ್ಷ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು. ಒಂದು ಅದರಲ್ಲಿ ನಾವೆಲ್ಲ ಕೊಡ್ತೇವೆ. ಈ ಉದಾಹರಣೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಫಂಡ್ಸ್ಗಳು ಬರ್ತದೆ. ಮತ್ತು ನಮ್ಮಲ್ಲಿ ಡೋನರ್ಸ್ ಇರ್ತಾರೆ. ಈ ಯಾವುದೋ ಒಂದು ಪ್ರಾಜೆಕ್ಟ್, ಈಗ ನಾನು ಬಿಲ್ಡಿಂಗಿಗೆ ನಾವೀಗ ಇದು ಮಾಡಿದಾಗ ನಮಗೆ ಡೋನರ್ಸ್ ಬರ್ತಾರೆ. ಆ ರೀತಿ ನಮ್ಮದು ಆ್ಯಕ್ಟಿವಿಟಿ ಆಗ್ತಾ ಇರ್ತದೆ. ಮತ್ತು ಅಗತ್ಯವಿದ್ದಾಗ ನಾವು ಸ್ಟೇಟ್ ರೆಡ್ ಕ್ರಾಸ್ ಬ್ರಾಂಚಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಯಾವುದೇ ಪ್ರೋಗ್ರಾಮ್ ಬೇಕಿದ್ರು ಒಂದು ಪ್ರೋಗ್ರಾಮ್ ಫಂಡ್ಸನ್ನು ಕೊಡ್ತಾರೆ. ಈಗ ನಾವು ಯೂತ್ ರೆಡ್ ಕ್ರಾಸ್ ಅಂತ ಒಂದು ಯಾವಾಗ ನಾವು ಒಂದು ಪ್ರೋಗ್ರಾಮ್ ಮಾಡ್ತೇವೆ. ಈಗ ಯೂತ್ ರೆಡ್ ಕ್ರಾಸ್ ಅಂತ ನಮ್ಮ NCC NS ಹೇಗೆ ಇದೆ ಕಾಲೇಜಲ್ಲಿ, ಯೂತ್ ರೆಡ್ ಕ್ರಾಸ್ ಮೂವ್ಮೆಂಟ್ ಇದೆ. ಅವರಿಗೆ ನಾವು ಏನೋ ಒಂದು ಪ್ರೋಗ್ರಾಮ್ಸ್ ಮಾಡುವಾಗ, ಉದಾಹರಣೆಗೆ ನಾವು ಸ್ಟೇಟ್ ಲೆವೆಲ್ ಇದೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡ್ತೇವೆ, ಅಥವಾ ನ್ಯಾಷನಲ್. ಆ್ಯಕ್ಚುಲಿ ಈ ಸರ್ತಿ ನಮಗೆ ನ್ಯಾಷನಲ್ ಲೆವೆಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು. ಬಿಕಾಸ್ ಆಫ್ ಕೋವಿಡ್ ನಮಗೆ ಮಾಡಲಿಕ್ಕಾಗಿಲ್ಲ. ಅದಕ್ಕೆಲ್ಲ ಫಂಡ್ಸ್ ಅವರಿಂದ ಬರ್ತದೆ. ಹಾಗಾಗಿ ರೆಡ್ ಕ್ರಾಸ್, ದ ಸ್ಕೈ ಇಸ್ ದ ಲಿಮಿಟ್ ಡೆಫಿನೆಟ್ಲಿ. ಬಟ್ ಓನ್ಲಿ ಥಿಂಗ್, ವಿ ಹ್ಯಾವ್ ಟು ಮೋಟಿವೇಟ್ ದ ವಾಲಂಟಿಯರ್ಸ್. ವಿ ಹ್ಯಾವ್ ಟು ಡೂ ಲಾಟ್ ಆಫ್ ಆಕ್ಟಿವಿಟೀಸ್ ಫಾರ್ ಸಪೋರ್ಟಿಂಗ್ ದ weaker and vulnerable section of the society. That itself is a credit. ಓಕೆ. ರೆಡ್ ಕ್ರಾಸ್ ಸೊಸೈಟಿಯ ಚಿಹ್ನೆ ಪ್ಲಸ್, ಒಂದೊಮ್ಮೆ ಎಲ್ಲ ವೈದ್ಯರುಗಳು ಕೂಡ ಆ ಚಿಹ್ನೆಯನ್ನು ಕೂಡ ಹಾಕ್ತಾ ಇದ್ರು. ಮತ್ತೆ ಕೊನೆಗೆ ಒಂದು ಬಂದು ಇಲ್ಲ ವೈದ್ಯರುಗಳು ಹಾಕಬಾರ್ದು ಅಂತ ಹೇಳಿ. ಸೊ ಆ ಚಿಹ್ನೆಯ ಬಗೆಗೆ ಏನದು, ಮತ್ತೆ ರೆಡ್ ಕ್ರಾಸ್ ಸೊಸೈಟಿ ಆಕ್ಚುಲಿ ಏನು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್? ರೆಡ್ ಕ್ರಾಸ್ ಅಂತ ಹೇಳಿದ್ರೆ ಆಕ್ಚುಲಿ ರೆಡ್ ಕ್ರೆಸೆಂಟ್ ಅಂತ ಹೇಳಿ ನಮ್ಮ ವರ್ಲ್ಡ್ ವಾರ್ ಆಗುವಾಗ ಆಗ ಹುಟ್ಟುಕೊಂಡಂಥ ಸಂಸ್ಥೆ. ಹೆನ್ರಿ ಡುನೆಟ್ ಅಂತ ಅವರು ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ. ಆಗ ಆ ಪ್ಲಸ್ ಮಾರ್ಕನ್ನು ಅಂದರೆ ಆ ರೀತಿಯ ಒಂದು ಪ್ಲಸ್ ಮೆಡಿಕಲ್ ಇದಕ್ಕೋಸ್ಕರ ಆ ಒಂದು ಸಿಂಬಲ್ ಅನ್ನು ಅವರು ತಂದದ್ದು. ಅದರಲ್ಲಿ ಆ ಪ್ಲಸ್ ಅಲ್ಲಿ ಅದುಂಟು ಇದುಂಟು ಹೇಳುವಂಥದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಅದು ಬಹುಶಃ ಆ ಒಂದು ಸಿಂಬಲ್ ಅದು ಇಡೀ ವರ್ಲ್ಡ್ ಅಲ್ಲಿಯೇ ರೆಡ್ ಅನ್ನೋ ಹೆಸರು. ಹೌದು, ರೆಡ್ ಕ್ರಾಸ್ ಅಂತ ಹೇಳಿ, ರೆಡ್ ಕ್ರಾಸ್ ಅಂತ ಹೇಳುವಂತ ಹೆಸರನ್ನ ಇಟ್ಟಿದ್ರು. ಅದು ಬಹುಶಃ ಅವರ ಆ ಟೈಮಿನ ವಿಷನ್ ಇತ್ತು. ಹಾಗಾಗಿ ಅದನ್ನು ಬೇರೆ ಯಾರು ಯೂಸ್ ಮಾಡ್ಲಿಕ್ಕಿಲ್ಲ. ನೀವು ಹೇಳಿದಾಗ ಮೊದಲು ಡಾಕ್ಟರ್ ಅವರು ಯೂಸ್ ಮಾಡ್ತಿದ್ದಾರೆ, ಮತ್ತೆ ಅದು ಈಗ ಡಾಕ್ಟರ್ ಅದನ್ನು ಚೇಂಜ್ ಮಾಡಿದ್ರು. ಸೊ ಎಟ್ ಪ್ರೆಸೆಂಟ್ ಐ ಥಿಂಕ್ ರೆಡ್ ಕ್ರಾಸ್ ಬಿಟ್ಟರೆ ಬೇರೆ ಯಾರು ಅದನ್ನು ಯೂಸ್ ಮಾಡೋ ಹಾಗೆ ಇಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಸಿಂಬಲ್. ಐ ಥಿಂಕ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್, ಏನು ಹೇಳ್ತಾರೆ, ಒಂದು ಪೇಟೆಂಟ್ ರೈಟ್ ಇದ್ದಾಗೆ ಅದು. ಅವರು ಇದ್ದ ಸಂದರ್ಭದಲ್ಲೇ ಮಾಡಿದ್ರು, ಆ ಸಂದರ್ಭದಲ್ಲಿ ಸೇವೆ ಮಾಡುದು. ಇದು ಒಂದು ಯುದ್ಧವೇ, ಅವತ್ತು ನಡೆದಿದ್ದ ಯುದ್ಧವೇ, ಬೇರೆ ಬೇರೆ ಯುದ್ಧಗಳು ಆಗಿದ್ದಾವೆ ಅಂತ ಏನ್ ಹೇಳ್ತೀರಿ ಈ ಸಂದರ್ಭ? ಬಹುಶಃ ಈ ಸೆಕೆಂಡ್ ವೇವ್ ಅಂತ ಹೇಳೋದು, ಇದು ನನಗೆ ಗೊತ್ತಿದ್ದ ಹಾಗೆ ಇದು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ದೊಡ್ಡ ಒಂದು ಮಹಾಮಾರಿ ಅಂತ ಹೇಳ್ಬೋದು. ನಮ್ಗೆ ಗೊತ್ತಿದ್ದ ಹಾಗೆ ಈ ಸೆಕೆಂಡ್ ವೇವ್ ಇಂಡಿಯಾದಲ್ಲಿ ಇಷ್ಟು ಒಂದು ಬರ್ತದೆ ಅಂತ ಹೇಳುವುದನ್ನು ಯಾರೂ ಪ್ರಿಡಿಕ್ಟ್ ಮಾಡಿಲ್ಲ. ಹೌದು, ಆದರೆ ಇದು ಪ್ರಿಡಿಕ್ಟ್ ಮಾಡದೆ ಬಂದದ್ರಿಂದ. ಆದರೆ ಒಂದು ಹೇಳ್ತೇನೆ, ನಮ್ಮ ಇಂಡಿಯಾ 130 crores ಪಾಪ್ಯುಲೇಷನ್ ಇರುವಾಗ ಅದು ಸಹ ಪಾಪ್ಯುಲೇಷನ್ ವಿತ್ ಡಿಫರೆಂಟ್ ಡೈವರ್ಸಿಫೈಡ್ ಇದರಲ್ಲಿ ಇರುವಂಥವ್ರು. ಈಗ ಒಂದು ಕಡೆ ಹಳ್ಳಿ ಇದೆ, ಇನ್ನೊಂದು ಕಡೆ ಅರ್ಬನ್ ಇದೆ, ಇನ್ನೊಂದು ಕಡೆ ಈ ಮೈಗ್ರೆಂಟ್ ಲೇಬರ್ಸು, ಮತ್ತೆ ಈ ಪವರ್ಟಿ, ಮತ್ತೆ ನಮ್ಮ ಇದು ತುಂಬ ಗ್ಯಾಪ್ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಬಹುಶಃ ಇಲ್ಲಿ ಏನಾದರೂ ಪ್ಯಾಂಡಮಿಕ್ ಬಂದರೆ ಖಂಡಿತ ಸ್ಪ್ರೆಡ್ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ನಾನು ಡಾಕ್ಟರ್ ಆಗಿ ಹೇಳ್ಬೇಕು, ಕಾಮನ್ ಸೆನ್ಸ್. ಆದರೆ ಈ ಸೆಕೆಂಡ್ ವೇವ್ ಭಾರಿ ಫಾಸ್ಟಲ್ಲಿ, ಮತ್ತು ಇನ್ನೊಂದು ಹೇಳಿದರೆ ನನಗೆ, ಬಿಕಾಸ್ ವಿತ್ ಲಿಮಿಟೆಡ್ ನಾಲೆಜ್, ಐ ಆಮ್ ನಾಟ್ ಎ ಡಾಕ್ಟರ್, ಇದು ಮೊದಲು ಬಂದಾಗ ಹೆಚ್ಚಿನವರದ್ದು ರಿಕವರಿ 99% ರಿಕವರಿ ತೋರಿಸ್ತಾ ಇತ್ತು. ಈಗ ಸಡನ್ಲಿ ಆಗಿ ಈ ಯಾವ ರೀತಿಯ ಒಂದು ಚೇಂಜ್ ಆಗಿದೆ, ಅದು ಅದರದ್ದು ಇದು ಚೇಂಜ್ ಆದ್ದರಿಂದ ಆ ಮ್ಯೂಟೆಂಟ್ ಸ್ವಲ್ಪ ಹೆದರಿಕೆ ಆಗ್ತದೆ. ಯಾಕಂದರೆ ಎಷ್ಟೇ ಜನ ರಿಕವರಿ ಆದರೂ ವೆರಿ ಹೆಲ್ತಿ ಪರ್ಸನ್ ಕೆಲವರು ಸಾಯ್ತಾ ಇದ್ದಾರೆ. ಸೊ ಅದನ್ನು ಯಾರಿಗೂ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಬಹುಶಃ ಈ ಆಕ್ಸಿಜನ್ ಬೇಕಾಗುವಂಥ ವಿಷಯ ಫಸ್ಟ್ ವೇವಲ್ಲಿ ಎಲ್ಲಿಯೂ ಇಲ್ಲ. ಯಾಕೆಂದರೆ ವೆರಿ ಮಿನಿಮಮ್. ಇವತ್ತು ಆಕ್ಸಿಜನ್ ವೆಂಟಿಲೇಟರ್ಗೆ ಹೋಗುವಂಥ ಕೇಸ್ಗಳು ಜಾಸ್ತಿ ಆಗಿದೆ. ಆದ್ರೆ ಒಂದು ನಮ್ಮದು ವ್ಯಾಕ್ಸಿನೇಷನ್ ಬಹುಶಃ ಒಂದು 50% 60% ಕಂಪ್ಲೀಟ್ ಆದರೆ
ಖಂಡಿತ ಇದಕ್ಕೆ ಹೆದರಬೇಕಾಗಿ. ನೀವು ಬೇರೆ ಕಂಟ್ರಿ ಅಮೆರಿಕ ಎಲ್ಲ ನೋಡ್ಬೋದು. ಮೊನ್ನೆ ದೇವಿ ಪ್ರಸಾದ್ ಶೆಟ್ಟಿ ಅವರು ಭಾರಿ ಚಂದ ಹೇಳಿದರು. ಒಂದು ಅವರು ಹಾಸ್ಪಿಟಲ್ ಟ್ರೀಟ್ ಮಾಡುವಾಗ ಒಂದು 500ಕ್ಕಿಂತ ಜಾಸ್ತಿ ಪೇಷಂಟ್ ನಾವು ಮೊನ್ನೆ ಈಗ ಲಾಸ್ಟ್ ವೀಕಲ್ಲಿ ಟ್ರೀಟ್ ಮಾಡಿದ್ದೇವೆ. ಅದರಲ್ಲಿ ಒಂದೇ ಒಂದು ಪೇಷಂಟು ICU ಅಥವಾ ವೆಂಟಿಲೇಟರ್ಗೆ ವ್ಯಾಕ್ಸಿನೇಷನ್ ಆದವರು ಬರಲಿಲ್ಲ. ಅಂದ್ರೆ ಅರ್ಥ ವ್ಯಾಕ್ಸಿನೇಷನ್ ತಗೊಂಡ್ರೆ ನಿಮಗೆ ಬಂದದಿದ್ರೂ ಸಹ ಇಟ್ ವಿಲ್ ಡೆಫಿನೆಟ್ಲಿ ನಿಮಗೆ ಹೀಲ್ ಆಗ್ತದೆ, ನಾಟ್ ಎ ಇಶ್ಯೂ. ಹಾಗಾಗಿ ನಮ್ಮ ಈ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಲೈಟ್ ಆಗಿ ತಗೊಂಡ್ರು. ಫಸ್ಟ್ ನನ್ಗೆ ಗೊತ್ತಿದ್ದ ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ತಗೊಂಡ್ರೆ ಆಯ್ತಲ್ಲ ಅಂತ ಹೇಳಿ ಪೋಸ್ಟ್ ಮಾಡೋದು. ಮತ್ತೆ ಬಿಡಿ, ಕೆಲವು ಅದನ್ನ ನೆಗೆಟಿವ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿ. ಇಲ್ಲಿ ಇಂಡಿಯಾದಲ್ಲಿ ನೆಗೆಟಿವ್ಸ್ ಜಾಸ್ತಿ ಕೆಲವರು ಇದನ್ನ ಮಾಡ್ತಾರೆ. ಎಲ್ಲ ಹೇಳುದಿಲ್ಲ, ನಾನು ಒಂದು ಸೆಗ್ಮೆಂಟ್ ಜನ ಅದನ್ನು ಭಾರಿ ಲೈಟ್ ಆಗಿ ತಗೊಂಡ್ರು. ಈಗ ವ್ಯಾಕ್ಸಿನೇಷನ್ ನನಗೆ ಪ್ರತಿದಿನ ಫೋನ್ ಬರ್ತದೆ, ನಂಗೆ ಒಂದು ಫಾಸ್ಟ್ ಹಾಕ್ಸಿ, ನೀವು ಫ್ರಂಟ್ ಲೈನ್ ವರ್ಕರ ನಾನು ಅಂತ ಕೇಳ್ತೇನೆ ನಾನು. ಸೊ ಈ ರೀತಿಯ ಒಂದು ಇದು ಸ್ಟಾರ್ಟ್ ಆಯಿತು. ಹಾಗಾಗಿ ಆ ಫಸ್ಟ್ ನಾವು ಯಾವತ್ತು ವ್ಯಾಕ್ಸಿನೇಷನ್ ಅನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಅದು ನಮ್ಮದು ತಪ್ಪು ಅಂತ ಹೇಳುವಂತಹದ್ದು. ಸರ್ಕಾರ ಇದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಕೋವಿಡ್ ವಿಷಯದಲ್ಲಿ ನಾನು ಸರ್ಕಾರವನ್ನು ದೂರುವುದಕ್ಕಿಂತ ಬೇರೆ ಎಲ್ಲ ಕಾಯಿಲೆ, ನಿಮಗೆ ಕ್ಯಾನ್ಸರ್ ಇರಬಹುದು, ಏಡ್ಸ್ ಅಥವಾ ಇನ್ನೊಂದು ಅದು ಒಂದು ಕಾಯಿಲೆ, ಎಲ್ಲಾ ಕಾಯಿಲೆಗಳು ನಮ್ಗೆ ಹೇಳಿ ಕೇಳಿ ಬರುವುದಿಲ್ಲ, ಮತ್ತೆ ನಮ್ಮ ಕೈಯಲ್ಲಿ ಇಲ್ಲ. ಆದ್ರೆ ಇದೊಂದು ಈ ಕೋವಿಡ್ ಮಾತ್ರ ನಮ್ಮ ಕೈಯಲ್ಲಿದೆ. ನಾನು ಇಲ್ಲಿ ಬಂದ ನಿಮ್ಮ ಹತ್ರ ಹೇಳಿದ್ದೇನೆ, ಸ್ಯಾನಿಟೈಸರ್ ಎಲ್ಲ ಹಾಕಿದ್ದೀರಾ ಅಂತ. ಯಾಕಂದ್ರೆ ನಾನು ನಿಮ್ಮಿಂದ ಬರ್ತದಂತಲ್ಲ, ನನ್ನಿಂದ ಇದ್ರೆ ನಿಮ್ಗೆ ಹೋಗಬಾರದು ಅಂತ ಹೇಳೋ ಒಂದು ಎಚ್ಚರಿಕೆ ನನಗೆ. ಹಾಗಾಗಿ ಅದನ್ನು ಪ್ರತಿಯೊಬ್ಬನು ವಹಿಸಿದ್ರೆ ಯಾರನ್ನು ದೂರುವ ಅಗತ್ಯ ಇಲ್ಲ, ಸರ್ಕಾರವನ್ನು ದೂರುವ ಅಗತ್ಯ ಇಲ್ಲ, ಯಾರು ಒಂದು ಜನಗಳನ್ನ ದೂರ ನಾವು ರಕ್ಷಿಸ್ಕೊಳ್ಬೇಕು. ಇದು 100ಕ್ಕೆ 100 ಇದರಲ್ಲಿ WHO ಇರಬಹುದು, ಡಾಕ್ಟರ್ಸ್ ಇರಬಹುದು, ಯಾರು ಹೇಳಿದ್ರು ಸ್ಪ್ರೆಡ್ ಆಗುದು ಒಬ್ಬರಿಂದ ಇನ್ನೊಬ್ಬರಿಗೆ. ಅದಕ್ಕೇನು ಮಾಸ್ಕ್, ಸ್ಯಾನಿಟೈಸರ್ ಎಲ್ಲ 100% ನಾವು ಹಾಕೊಂಡ್ರೆ ಯಾಕೆ ಬರ್ತದೆ? ಹಾಗಾಗಿ ಆ ರೀತಿಯ ಒಂದು ವ್ಯವಸ್ಥೆ ನಾವು ಮಾಡಿಕೊಂಡ್ರೆ ಖಂಡಿತ. ಎಸ್ ಸರ್, ನೋಡಿ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ನ ಬಳಿಕ ಈ ಸಂವಾದ ಮತ್ತೆ ಮುಂದುವರಿತದೆ. ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಶಾಂತರಾಮ್ ಶೆಟ್ಟಿ ಅವರಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಾಲಿಸಿ ಇರುವಂಥ ಒಂದು ಸಂಸ್ಥೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಅದೇ ಪಾಲಿಸಿ, ಅಂದರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಾಗುವಾಗ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೂ ಕೂಡ ಅದೇ ಆದಂಥ ಒಂದು ನಿರ್ದೇಶನಗಳು ರೆಡ್ ಕ್ರಾಸ್ ಸೊಸೈಟಿಗೆ ಬರ್ತದೆ. ಈ ಸಂದರ್ಭದಲ್ಲಿ ಸರ್ಕಾರಗಳು ಅಥವಾ ಯಾವುದೋ ಒಂದು ರೀತಿಯ ಕೆಲಸಗಳನ್ನು ಮಾಡ್ತಾ ಹೋಗುವಾಗ ರೆಡ್ ಕ್ರಾಸ್ ಸೊಸೈಟಿಗೆ ಸರ್ಕಾರಗಳು ನೀವು ಒಂದು ಡಿಮಾಂಡ್ ಮಾಡುವಂಥದ್ದು ಇದೆಯಾ? ಅಂದರೆ ಈ ರೀತಿಯಾಗಿ ಇದು ಹೋಗಬೇಕು, ಈ ರೀತಿಯಾದಂಥ ಕೆಲಸಗಳು ಆಗಬೇಕು ಅಂತನ್ನುವಂಥದ್ದು ರೆಡ್ ಕ್ರಾಸ್ ಸೊಸೈಟಿ ಸರ್ಕಾರಕ್ಕೆ ಅಂತ ಒಂದು ನಿರ್ದೇಶನಗಳನ್ನು ಕೊಡ್ತದ ಅಂತ? ಬಹುಶಃ ಈ ರೆಡ್ ಕ್ರಾಸ್ ಸೊಸೈಟಿ ಎಲ್ಲ ಜಿಲ್ಲೆಗಳಲ್ಲಿಯೂ ಅದರದ್ದು ಬೈ ಡಿಫಾಲ್ಟ್ ನಾನು ಆಗಲೇ ಹೇಳಿದೆ, ಜಿಲ್ಲಾಧಿಕಾರಿ ಅದರ ಪ್ರೆಸಿಡೆಂಟ್ ಆಗಿರ್ತಾರೆ. ಯಾರೇ ಜಿಲ್ಲಾಧಿಕಾರಿ ಬಂದರೆ ಬೈ ಆಟೋಮ್ಯಾಟಿಕ್ ಅವರು ಪ್ರೆಸಿಡೆಂಟ್.
ಹಾಗಾಗಿ ನಾವು ಜಿಲ್ಲಾಡಳಿತದೊಂದಿಗೆ ಕೆಲಸ ಮಾಡ್ತಾ ಇರ್ತೇವೆ. ಆದರೆ ನಾವು ಜಿಲ್ಲಾಡಳಿತಕ್ಕೆ ಯಾವುದೇ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕಿಲ್ಲ. ನಾವು ಈ ರೀತಿ ಆಕ್ಟಿವಿಟಿ ಮಾಡಲಿಕ್ಕೆ ನಮ್ಮ ಸಪೋರ್ಟ್ ಬೇಕಂತ ಹೇಳಿದಾಗ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಸಪೋರ್ಟ್ ಮಾಡಬೇಕಷ್ಟೇ. ಬಹುಶಃ ಈಗ ನಾವು ಜಿಲ್ಲಾಧಿಕಾರಿಗಳಲ್ಲಿ ಒಂದೆರಡು ಫಸ್ಟ್ ಬಂದಾಗ 2 ಮೀಟಿಂಗ್ ಮಾಡಿದೆ. ಬಹುಶಃ ಇವತ್ತು ನಮ್ಮ ಡಾಕ್ಟರ್ ರಾಜೇಂದ್ರ ಕೆವಿ ವೆರಿ ಕೋಆಪರೇಟಿವ್. ಅವರು ಬಹುಶಃ ರೆಡ್ ಕ್ರಾಸಿಗೆ ನಾನು ಹೇಳೋದು ಒಂದು ಸರ್ವಿಸಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಆಗಬೇಕಾಗಿರೋದು ಹೇಗೆ ಆಗಬೇಕು, ಯಾವ ರೀತಿ ಮಾಡಿದರೆ ಒಳ್ಳೆಯದು, ಇಂಥ ಕೆಲವು ಅಭಿಪ್ರಾಯಗಳು ಸಲಹೆಗಳು ರೆಡ್ ಕ್ರಾಸ್ನಿಂದ ಜಿಲ್ಲಾಡಳಿತಕ್ಕೆ. ಎಸ್, ಈಗ ಉದಾಹರಣೆಗೆ ನಾನು ಹೇಳ್ತೇನೆ. ಈಗ ನಮ್ಮ ವೆನ್ಲಾಕಲ್ಲಿ ಹೆಲ್ಪ್ ಡೆಸ್ಕನ್ನು ನಾವು ಪರ್ಮನೆಂಟ್ ಆಗಿ ಮೊದಲೇ ಮಾಡಿತ್ತು. ಹೆಲ್ಪ್ ಡೆಸ್ಕ್ ಐ ಥಿಂಕ್ ವೆರಿ ನೀಡೆಡ್. ಯಾಕೆಂದರೆ ಪೇಷಂಟ್ಗಳೆಲ್ಲ ಹೊರಗಡೆಯಿಂದ ಬರ್ತಾರೆ ಬೇರೆ ಡಿಸ್ಟಿಕ್ಕಿಂದ, ಅಲ್ಲಿ ಮಾಡಿತ್ತು. ಅದೇ ನಂತರ ಈಗ ಕೋವಿಡ್ ಬಂದ ನಂತರ ಈ ಸೆಕೆಂಡ್ ವೇವಲ್ಲಿ ಅಲ್ಲಿ ಹೆಲ್ಪ್ ಡೆಸ್ಕ್ ಬೇಕು. ಹೆಲ್ಪ್ ಡೆಸ್ಕ್ ಯಾವ ರೀತಿ ನಾವು ರೆಡ್ ಕ್ರಾಸಿಂದ ಮಾಡಬೇಕಂತ ಹೇಳುವ ಬಗ್ಗೆ ನಾವು ಜಿಲ್ಲಾಧಿಕಾರಿ ಹತ್ರ ನಿನ್ನೆ ಮಾತಾಡಿದ್ದು. ಅವರು ನಮಗೊಂದು ಡೈರೆಕ್ಷನ್ ಕೊಟ್ಟರು, ಈ ಥರ ಮಾಡಬೇಕು ನೀವು ಅಂತ ಹೇಳಿ. ಆ ರೀತಿಯ ಒಂದು ನಾವು ಅವರೊಟ್ಟಿಗೆ ಡಿಸ್ಕಷನ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ತೇವೆ. ವಿ ಕ್ಯಾನಾಟ್ ಗಿವ್ ಎನಿ ಡೈರೆಕ್ಷನ್ ಟು ಗೌರ್ಮೆಂಟ್. ಸೊ ವಿ ವಿಲ್ ಗೋ ವಿತ್ ಅವರ್ ಓನ್, ಬಟ್ ವಿ ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದ ಗೌರ್ಮೆಂಟ್. ಉದಾಹರಣೆಗೆ ನಿಮಗೆ ಈ ಗೌರ್ಮೆಂಟಿಂದ ನಮಗೆ ಫಂಡ್ ಬರುವಂಥದ್ದು ಏನಿಲ್ಲ. ಓನ್ಲಿ ಸ್ಮಾಲ್ ಒಂದು ನಮ್ಮ ಚೀಫ್ ಸೆಕ್ರೆಟರಿಯಿಂದ ಮೊದಲೇ ಒಂದು ಡೈರೆಕ್ಷನ್ ಲೆಟರ್ ಇದೆ ಗೌರ್ಮೆಂಟಿಂದ. ಏನು, ಪ್ರತಿ ವರ್ಷ ಎಲ್ಲ ಪಂಚಾಯತ್ಗಳು, ಸಪೋಸ್ 230ಕ್ಕಿಂತ ಜಾಸ್ತಿ ಪಂಚಾಯತ್ ನಮ್ಮಲ್ಲಿದೆ, ಅವರು ವರ್ಷಕ್ಕೆ 3000 ರೂಪೀಸ್ ಕೊಡಬೇಕಂತ ಹೇಳಿ ಸಬ್ಸ್ಕ್ರಿಪ್ಷನ್. ಕಾರ್ಪೊರೇಷನ್ 25,000 ಮತ್ತು ಸೊಸೈಟಿಗಳಿದೆ ನಮ್ಮ ಮಂಗಳೂರಲ್ಲಿ. ಉದಾಹರಣೆ ಸೊಸೈಟಿಗಳು, ಪ್ರಾಫಿಟ್ ಮೇಕಿಂಗ್ ಸೊಸೈಟಿಯವರು 5,000 ಕೊಡಬೇಕು ಅವ್ರಿಗೆ. ಆದರೆ ಅದು ಖಾಲಿ ಆರ್ಡರ್ ಅಲ್ಲ, ಓನ್ಲಿ ಡೈರೆಕ್ಷನ್ ಗೌರ್ಮೆಂಟ್ ಇದೆ. ಹಾಗೆ ಕೆಲವರು ಒಂದು 10% ಜನ ಮಾತ್ರ ಕೊಡ್ತಾರೆ, ಮತ್ತೆ ಕೊಡುವುದಿಲ್ಲ. ಅಂಥ ಒಂದು ಆ ರೀತಿಯ ಒಂದು ನಮ್ಮ ಧ್ಯೇಯ ಧೋರಣೆ ಇರುವಂತಹದ್ದು. ಸೊ ವಿ ಕ್ಯಾನಾಟ್ ಡಿಮಾಂಡ್ ಈ ರೀತಿ ಮಾಡಬೇಕಂತ ಹೇಳುವ ಒಂದು ಇದು ನಮಗೆ ಇಲ್ಲ. ಇಟ್ಸ್ ಅ ವೆರಿ ಇಂಡಿಪೆಂಡೆಂಟ್ ಬಾಡಿ. ಬಟ್ ಮೇ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದರ NHQ ಹೆಡ್ ಎವ್ರಿಥಿಂಗ್ ಸರಿ, ಬಟ್ ಅವರು ಈ ಹೆಲ್ತ್ ವಿಷಯದಲ್ಲಿ ಹ್ಯುಮ್ಯಾನಿಟಿ. ಉದಾಹರಣೆಗೆ ನೀವೀಗ ರೀಸೆಂಟ್ಲಿ ನಿಮ್ಗೆ ಗೊತ್ತು, ಈಗ ಆಕ್ಸಿಜನ್ ಬಂತು ನಮ್ಮ ಶಿಪ್ ಅಲ್ಲಿ, ಅದು ಕುವೈಟಿಂದ ಮೊನ್ನೆ ಈಗ ಕುವೈಟಿಂದ ಬಂತು, ಬಹರೇನಿಂದ ಬಂತು. ಆಗ ಬಂದಾಗ ಏನು ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್, ರೆಡ್ ಕ್ರಾಸ್ ಒಂದು ನಮ್ಮ ತಟಸ್ಥ ಸಂಸ್ಥೆ, ನಮ್ಮ ಬಗ್ಗೆ ರಿಲಯಬಿಲಿಟಿ ಇದೆ. ಬಟ್ ನಮಗೆ ಅವ್ರಿಗೆ ಇನ್ವಾಯ್ಸ್ ಮಾಡುವಾಗ ಸಹ ಕಮರ್ಷಿಯಲ್ ಇನ್ವಾಯ್ಸ್ ಮಾಡುವ ಅಗತ್ಯ ಇಲ್ಲ. ಸೋ ಮೆನಿ ಈಸಿ. ಅದಕ್ಕಾಗಿ ಅವರು ನಮಗೆ ರಿಸೀವ್ ಮಾಡಲಿಕ್ಕೆ ನಮ್ಗೆ ಅಥರೈಸ್ ಮಾಡಿದ್ರು. ನಾವು ಇಲ್ಲಿ ತಗೊಂಡು ಗವರ್ಮೆಂಟ್ಗೆ ಹ್ಯಾಂಡ್ ಓವರ್. ಅದು ಅಲ್ಲಿಂದ ಆ ಆಕ್ಸಿಜನ್ ಅನ್ನ ಯಾರಿಗೆ ಕೊಡ್ಬೇಕಂತ ಹೇಳೋದು ಡೈರೆಕ್ಷನ್ ಕೊಡ್ಲಿಕ್ಕೆ ರೆಡ್ ಕ್ರಾಸ್ಗೆ ಇಲ್ಲ. ನಾವು ರಿಸೀವ್ ಮಾಡಿ, ವಿ ಆರ್ ದ ಕಸ್ಟೋಡಿಯನ್, ವಿ ಆರ್ ರಿಸೀವಿಂಗ್ ಆಸ್ ಪರ್ ದ ಫಾರ್ಮ್ಯಾಲಿಟಿ, ಎವ್ರಿಥಿಂಗ್ ವಿಲ್ ಮಾನಿಟರ್ ಫ್ರಮ್ ಕುವೈತ್ ಇಂದ ಇಲ್ಲಿ ಬರುವವರೆಗೆ ನಾವು ಮಾನಿಟರ್ ಮಾಡಿ ಅದನ್ನು ರಿಸೀವ್ ಮಾಡಿಬಿಟ್ಟು ಅಲ್ಲಿ ನಿಂತು ಅದನ್ನು ನಾವು ಹ್ಯಾಂಡ್ ಓವರ್ ಮಾಡ್ತೇವೆ. ಆ ಹ್ಯಾಂಡ್ ಓವರ್ ಮಾಡುವ ಜವಾಬ್ದಾರಿ ನಮ್ದು. ಮತ್ತೆ ಯಾವ್ಯಾವ ಡಿಸ್ಟಿಕ್ಗೆ ಎಷ್ಟು ಕೊಡಬೇಕಂತ ಹೇಳುವಂಥದ್ದೆಲ್ಲ ಅವರಿಗೆ ಬಿಟ್ಟರೆ ವಿ ಡೋಂಟ್ ಹ್ಯಾವ್ ಎನಿ ದಿಸ್ ಥಿಂಗ್. ನಮಗೆ ಆ ರೀತಿಯ ಒಂದು ಇಲ್ಲ, ಡೆಫಿನೆಟ್ಲಿ ಇಲ್ಲ. ಎಸ್, ಈಗ ಆ ರೀತಿಯಾಗಿ ನೀವೀಗ ಮೊನ್ನೆ ಆ ಆಕ್ಸಿಜನ್ಸ್ ಬಂದ ಸಂದರ್ಭದಲ್ಲಿ ಅದನ್ನ ಅಲ್ಲಿಂದ ನಿಮಗೆ ಬಂದಿರ್ತದೆ, ನಾವು ಕಳಿಸ್ತೇವೆ ಅಂತ ಹೇಳಿ, ಅಥವಾ ನೀವೇ? ಇಲ್ಲ, ನಮ್ಮದೊಂದು ಗ್ರೂಪ್ ಇರ್ತದೆ. ಈಗ ಉದಾಹರಣೆಗೆ ನಮ್ಮ ಅಡಿಷನಲ್ ಡೈರೆಕ್ಟರ್ ಆಫ್ ಪೊಲೀಸ್ ಇವರಿದ್ದಾರೆ, ಪ್ರತಾಪ್ ರೆಡ್ಡಿ ಅಂತ ಹೇಳಿ, ಕರ್ನಾಟಕ ಸ್ಟೇಟ್. ಅವರು ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಹೊರಟಾಗ ಅದು ಎಲ್ಲಿ ಬಂತು, ಹೇಗೆ, ಪ್ರತಿಯೊಂದು ರಾತ್ರಿ 11 ಗಂಟೆವರೆಗೂ ಅವರದ್ದು ನಮಗೆ ವಾಟ್ಸಪ್ ಅಲ್ಲಿ ಮಾನಿಟರ್ ಮಾಡ್ತಾರೆ. ವೆರಿ ಬ್ಯೂಟಿಫುಲ್ ವೇ. ಅದು ಎಷ್ಟೊತ್ತಿಗೆ ಬರ್ತದೆ, ಏನು ಬರ್ತದೆ, ಏನು ಮಾಡ್ಬೇಕಂತ. ಈ ಉದಾಹರಣೆಗೆ ಮೊನ್ನೆ ನಮ್ಮ ಇಲ್ಲಿಂದ ಬಂತು, ಕುವೈಟಿಂದ ಇಂಡಿಯನ್ಸ್ ಕಮ್ಯುನಿಟಿ ಸಪೋರ್ಟ್ ಅಂತ ಹೇಳಿ ಒಂದು ಗ್ರೂಪ್, ಈ ನಮ್ಮ NRI ಅನಿವಾಸಿ ಭಾರತೀಯರೆಲ್ಲ ಒಟ್ಟಾಗಿ ಕಳಿಸಿದ್ರು. ಹಾಗೆ ಅವತ್ತು ಇವರು ನಮ್ಮ ಪ್ರತಾಪ್ ರೆಡ್ಡಿ ಅವರು ಬಂದಿದ್ರು, ADGP. ಅವರು ಅದನ್ನ ಅಲ್ಲಿ ಬಂದ ನಂತರ ಅಲ್ಲಿ ರೀಚ್ ಆಗೋರೆ ನಾವು ರೆಡ್ ಕ್ರಾಸಿಗೆ ಹೋಗಿ, ರೆಡ್ ಕ್ರಾಸಿಗೆ ಅದು ಒಂದು ಫಾರ್ಮ್ಯಾಲಿಟಿ ಇದೆ, ನಾವು ಕಸ್ಟಮ್ಸ್ ನಮಗೆ ಹ್ಯಾಂಡ್ ಓವರ್ ಮಾಡಿ ನಾವು ಅದನ್ನು ರಿಸೀವ್ ಮಾಡಿಕೊಂಡು ಅದನ್ನು ನಾವು ಇವರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಆರಂಭದಲ್ಲಿ ಬಹರೇನಿಂದ ಬಂತು. ಎಸ್, ಅದು ಯಾರು ಕಳಿಸಿದ್ದು? ಅದು ಬೇರೆನಿಂದ ನಿಜವಾಗಿ ಬೇರೆನ್ ಗವರ್ಮೆಂಟ್ ಕಳಿಸಿದಂಥದ್ದು. ಮೊನ್ನೆದು ಗವರ್ಮೆಂಟ್ ಅಲ್ಲ, ಅದು ಅದು ಈ ಫಸ್ಟ್ ಟೈಮ್ ಅದು ರೆಡ್ ಕ್ರಾಸೇ ತಗೊಳ್ಬೇಕು ಅಂತ ಇದೆ. ಬೇರೆ ನೋ ಈಗ ಇಂಟರ್ನ್ಯಾಷನಲ್ ಏನಿದ್ರು, ಉದಾಹರಣೆ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್, ಅವತ್ತು ನಮ್ದು ಈ ಮಿಲಿಟರಿ ರಿಟಾಲಿಯೇಷನ್ ಆದಾಗ ಅಭಿನಂದನ್ ಅಂತ ಒಬ್ಬ ಸೈನಿಕ ಅಲ್ಲಿ ಪಾಕಿಸ್ತಾನದಲ್ಲಿ ಸಿಗಾಕೊಂಡು, ಅವನನ್ನ ನಮ್ಮ ಡಿಪ್ಲೊಮ್ಯಾಟಿಕ್ ಸರ್ಕಾರ ಕಂಪ್ಲೀಟ್ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಿದ ಅವನ್ನ ತರಲಿಕ್ಕೆ. ಆದ್ರೆ ಹ್ಯಾಂಡ್ ಓವರ್ ನಮ್ದು ರೆಡ್ ಕ್ರಾಸ್ ಪಾಕಿಸ್ತಾನದಲ್ಲಿ ರೆಡ್ ಕ್ರಾಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದು ನಿಯಮ, ಅಲ್ಲಿಯ ಗವರ್ಮೆಂಟ್ ರೆಡ್ ಕ್ರಾಸ್ಗೆ ಹ್ಯಾಂಡ್ ಓವರ್ ಮಾಡ್ತದೆ, ಯಾಕಂದ್ರೆ ಅದು ನಿಯಮ. ಬಟ್ ಇದು ಅಷ್ಟೇ, ಈಗ ಈ ಆಕ್ಸಿಜನ್ ಎಲ್ಲಾ ವ್ಯವಸ್ಥೆಗೆ ಪ್ರಯತ್ನ ಮಾಡುವಂತ ಸರ್ಕಾರವೇ, ಆದ್ರೆ ನಮ್ಮ ರೆಡ್ ಕ್ರಾಸ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡುವಂತದ್ದು ಒಂದು ನಿಯಮ. ಯಾಕಂದ್ರೆ ಈ ಸಂಸ್ಥೆಯ ಒಂದು ರೆಪ್ಯುಟೇಷನ್, ಮತ್ತೆ ಈ ಸಂಸ್ಥೆ ಹೇಳಿದಾಗ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ವಿಷಯ ಇರಬಹುದು. ಸೊ ದಟ್ ಇಸ್ ದ ವೇ.
ಎಸ್ ಎಸ್ ಒಂದು 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 ಕಾಲದಲ್ಲಿ ಯುದ್ಧ ಕಾಲದಲ್ಲಿ ಈ ರೀತಿ ಆಗ್ತಾ ಇತ್ತು. ಈಗ ಸರ್ಕಾರಗಳ ಮಟ್ಟದಲ್ಲಿ ಈ ರೀತಿ ವಿದೇಶಾಂಗ ನೀತಿಗಳು ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ಈ ರೀತಿಯಾಗಿ ರೆಡ್ ಕ್ರಾಸ್ಗೆ ಆ ಜವಾಬ್ದಾರಿಗಳನ್ನು ವಹಿಸಲಾಗ್ತದೆ. ಓಕೆ ಸರ್, ಈಗ ಕಳೆದ ಬಾರಿನೂ ಈ ಬಾರಿನೂ ಕೂಡ ಹಲವಾರು ಕಡೆಗಳಲ್ಲಿ ಆಹಾರಗಳನ್ನು ಕೊಡೋದು, ಕಿಟ್ಗಳನ್ನು ಕೊಡೋದು, ಬೇರೆ ಬೇರೆ ರೀತಿ ಕೆಲಸಗಳನ್ನು ರೆಡ್ ಕ್ರಾಸ್ ಸೊಸೈಟಿ ಮಾಡ್ತಾ ಇತ್ತು ಅಂತನ್ನುವಂಥದ್ದು. ಸೊ ಇದು ಎಲ್ಲಿ, ಹೇಗೆ, ಎಷ್ಟು, ಎಲ್ಲೆಲ್ಲಿ ಮಾಡಿದ್ರೆ ಎಷ್ಟು? ಬಹುಶಃ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಈ ಸರ್ತಿ ನಾವು ಯಾವುದೇ ಫುಡ್ ಕಿಟ್ ಅನ್ನ ಮೈಗ್ರೆಂಟ್ ಲೇಬರ್ನ ಎಲ್ಲೆಲ್ಲಿ ಇದ್ದಾರೆ ಅಲ್ಲಿ ಹೋಗಿ ಕೊಡುವಂತ ವ್ಯವಸ್ಥೆ ಈ ಸರ್ತಿ ಅಗತ್ಯ ಇಲ್ಲ. ಯಾಕಂದ್ರೆ ಲಾಕ್ ಡೌನ್ ಮೊದಲೇ ಹೇಳಿ ಮಾಡಿದ್ದಾರೆ, ಮೈಗ್ರೆಂಟ್ ಲೇಬರ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಗೋಯಿಂಗ್ ಆನ್, ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಆದರೂ ಸಹ ಅವರ ಮೊದಲಿನ ರೀತಿಯಲ್ಲಿ ಇಲ್ಲದೇ ಇರುವುದರಿಂದ ನಾವು ಕೆಲವು ಈ ಸರ್ತಿ UGD ವರ್ಕರ್ಸ್ ಇದ್ದಾರೆ, ಇಲ್ಲಿ UGD ಕೆಲಸ ಮಾಡುವವರು, ಕನ್ಸ್ಟ್ರಕ್ಷನ್ ವರ್ಕರ್, ಅವರಿಗೆ ನಾವು ಮಂಗಳಾದೇವಿ ಹತ್ರ ಅವರಿಗೆ ಕಂಟಿನ್ಯೂಸ್ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಊಟ, ಕಾಫಿ ಎಲ್ಲ ಅವರಿಗೆ ಒಂದು ಕ್ಯಾಟರಿಂಗ್ ಅವ್ರನ್ನ ಸೆಟ್ ಮಾಡಿ ಅವರಿಗೆ ಊಟ ಕೊಡ್ತಾ ಇದ್ದೇವೆ ಈಗ. ಅದು ಒಂದು. ಇನ್ನೊಂದು, ಈಗ PHC ಈಗ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಇದಾಗ್ತಾ ಉಂಟು ವ್ಯಾಕ್ಸಿನೇಷನ್, ಅಲ್ಲಿ ಸ್ಟಾಫ್ಗಳಿಗೆ ಕೆಲವು ಇದಕ್ಕೆ ನಾವು ಕೇರ್ ತಗೊಂಡಿದ್ದೇವೆ, ಅವರಿಗೆ ಫುಡ್ ಕೊಡುವ ವ್ಯವಸ್ಥೆಯನ್ನ, ಎಲ್ಲದಕ್ಕೂ ಅಲ್ಲ ಕೆಲವು ಸೆಂಟರ್ಗಳಿಗೆ. ಈಗ ಉದಾಹರಣೆಗೆ ವ್ಯಾಕ್ಸಿನೇಷನ್ ನಮ್ಮ ವೆನ್ಲಾಕ್ ಅಲ್ಲಿ ಆಯುಷ್ ಅಲ್ಲಿ ನಮ್ಮ ಕಮಿಟಿ ಮೆಂಬರ್ ರವೀಂದ್ರನಾಥ್ ಅಂತ ಹೇಳಿ, ಬಹುಶಃ ಡೇ ಅಂಡ್ ನೈಟ್ ಹೀಸ್ ವರ್ಕಿಂಗ್ ದೇರ್. ಅವರು ಕಂಪ್ಲೀಟ್ ಅದಕ್ಕೆ ಡೆಡಿಕೇಟೆಡ್ ಆಗಿ ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ ವೆನ್ಲಾಕ್ ಆಯುಷ್ ಇದರಲ್ಲಿ. ಸೊ ಅಲ್ಲಿ ಸಹ ನಾವು ಅಲ್ಲಿ ಸ್ಟಾಫ್ಗಳಿಗೆ ಕಂಟಿನ್ಯೂಸ್ ಈಗ ಸಿನ್ಸ್ ಲಾಕ್ ಡೌನ್ ಇಂದ ಇವತ್ತಿನವರೆಗೆ ಸ್ಟಾಫಿಗೆ ಬೇಕಾದಂತ ಫುಡ್ಡಿನ ವ್ಯವಸ್ಥೆಗಳನ್ನು ಸಹ ನಮ್ಮ ರೆಡ್ ಕ್ರಾಸ್ ಮಾಡ್ತಾ ಇದೆ. ಇವತ್ತಿಗೆ ವೆನ್ಲಾಕ್ ಅಲ್ಲಿ ಹೆಲ್ಪ್ ಡೆಸ್ಕ್ ಅನ್ನ ಇವತ್ತಿಗೆ ಇನ್ನೊಂದು 2 ದಿನದಲ್ಲಿ ಸುಸಜ್ಜಿತವಾಗಿ ನಾವು ಮಾಡ್ಲಿಕ್ಕಿದ್ದೇವೆ. ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ, ಅದನ್ನ ಅಲ್ಲಿ ಕೆಲವು ವಾಲಂಟಿಯರ್ಸ್ ನಮ್ಮ ರೆಡ್ ಕ್ರಾಸ್ ಮೆಂಬರ್ ಮಾಡ್ತಾ ಇದ್ದಾರೆ. ಅದನ್ನ ಸುಸಜ್ಜಿತವಾಗಿ ಇವತ್ತು ನಾವು DMO ಮತ್ತೆ ಇವರ ಹತ್ರ ಮಾತಾಡಿದ್ದೇವೆ. DMO ನಮ್ಮ ಅಲ್ಲಿಯ ಡಾಕ್ಟರ್ಗಳ ಹತ್ರ ಮಾತಾಡಿ ಆಗಿದೆ. ನೋಡಲ್ ಆಫೀಸರ್ ಆಗಿ ನಮ್ಮ ಡಾಕ್ಟರ್ ಅನಯ್ ಕುಲಾಲ್ ಇದ್ದಾರೆ. ಸೊ ಅದರ ವ್ಯವಸ್ಥೆಯನ್ನು 2 ದಿನದಲ್ಲಿ ಅದು ವೆರಿ ನೀಡೆಡ್. ಯಾಕೆಂದ್ರೆ ಪೇಷಂಟ್ ಪಾರ್ಟಿಗಳಿಗೆ ಕೆಲವು ಟೈಮ್ ಮೆಡಿಸಿನ್ ತರಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಥವಾ ಹೊರಗಿನವರು ಬಂದ್ರು ಒಳಗೆ ಹೋಗಿ ಸ್ಪ್ರೆಡ್ ಆಗ್ತದೆ ಏನಾದ್ರು ಇದ್ರೆ. ಸೊ ಅವರಿಗೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಈ ಸರ್ತಿ ನಾನು ಫಸ್ಟ್ ನಮ್ದು 10-15 ದಿವಸ ಹಿಂದೆ ನಮ್ಗೆ ಏನ್ ಅಪ್ರೋಚ್ ಮಾಡಿದಾರೆ ಅಂತ ಹೇಳಿದ್ರೆ, ಅಲ್ಲಿ ಡೆತ್ ಆದಾಗ ಕೆಲವು ಪೇಷಂಟ್ ಪಾರ್ಟಿಗಳು ಪೂರ್ ಇರ್ತಾರೆ, ಅವರಿಗೆ ಅದರ ಶವ ಸಂಸ್ಕಾರ ಮಾಡುವಂತ ವ್ಯವಸ್ಥೆಗೆ ತುಂಬಾ ಕಷ್ಟ. ಹಾಗೆ ನಮ್ಮ ವಾಲಂಟಿಯರ್ಸ್ಗೆ ನಾವು PP ಕಿಟ್ ಅನ್ನು ಕೊಟ್ಟಿದ್ದೇವೆ. ಅಲ್ಲಿ PP ಕಿಟ್ ಅನ್ನು ಕೊಟ್ಟು ಒಂದು 4-5 ಮಂದಿ ಒಂದು ಶವ ಸಂಸ್ಕಾರಕ್ಕೆ ಅಗತ್ಯ ಇರುವ PP ಕಿಟ್ ಅನ್ನು ಕೊಟ್ಟು ಅದನ್ನು ತಗೊಂಡು ಹೋಗುವಂತ ವ್ಯವಸ್ಥೆ, ಅದನ್ನು ಮುಗಿಯುವವರೆಗೆ ನಮ್ಮ ವಾಲಂಟಿಯರ್ ಆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನು ವೆನ್ಲಾಕ್ ಆಸ್ಪತ್ರೆ ಸಹ ಅವರಿಗೆ ನಾವು PP ಕಿಟ್ ಅನ್ನು ಕೊಟ್ಟು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಹುಶಃ ಇನ್ನು ಮುಂದಿನ ದಿನದಲ್ಲಿ ಆ ಶವ ಸಂಸ್ಕಾರ ವಿಷಯದಲ್ಲಿ ನಮ್ಮ ವಾಲಂಟಿಯರ್ಗಳು 100ಕ್ಕೆ 100 ಅವರು ಯಾವುದೇ ಒಂದು ತೊಂದರೆ ಆಗದ ಹಾಗೆ ಮಾಡುವಂತ ವ್ಯವಸ್ಥೆ ನಮ್ಮ ರೆಡ್ ಕ್ರಾಸ್ ಮಾಡ್ಲಿಕ್ಕಿದ್ದೇವೆ. ಶವ ಸಂಸ್ಕಾರದ ಇದನ್ನು ಕೂಡ ತೆಗೆದುಕೊಳ್ತಾ ಇದೆ. ಇಲ್ಲಿ ಕೆಲವೊಮ್ಮೆ ಜನರಲ್ಲಿ ಒಂದಷ್ಟು ಸಂಶಯಗಳಿರುವಂಥದ್ದು, ಅವ್ರಿಗೆ ಗೊತ್ತಿರುವುದಿಲ್ಲ ಕೆಲವು ವಿಚಾರಗಳು, ಅದು ವೈದ್ಯಕೀಯವಾದಂಥ ವಿಚಾರಗಳು. ಶವ ಸಂಸ್ಕಾರದ ಬಗ್ಗೆನೇ ನಾನು ಕೇಳುವಾಗ ಕುಟುಂಬದ ಸದಸ್ಯರು ಯಾರೂ ಬರುವುದಿಲ್ಲ, ಎಲ್ಲೋ ಬಿಟ್ಟು ಹೋಗ್ತಾರೆ ಅಂತ ಅನ್ನೋದು. ಸೊ ಇದರ ಬಗ್ಗೆ ಕೂಡ ರೆಡ್ ಕ್ರಾಸ್ ಜನರಲ್ಲಿ ಜಾಗೃತಿ ಹುಟ್ಟಿಸುವಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಹೌದು, ಯಾಕೆಂದ್ರೆ ಈಗ ನನ್ನ ಮನಸ್ಸಲ್ಲಿದೆ, ಈ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಟೈಮ್ ನಂಗೆ ಗೊತ್ತಿಲ್ಲ, ಈಗ ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕಿನ್ನು. ಒಂದು ಮನೆಯಲ್ಲಿ ಒಬ್ರು ತೀರಿದ್ರೆ ಅವರೇ ಬ್ರೆಡ್ ವಿನ್ನರ್ ಆಗಿರ್ತಾರೆ, ಅವರಿಂದನೇ ಆ ಸಂಸಾರ ನಡೆಯುವಂಥದ್ದು. ಏನು ಕಷ್ಟ ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿ ಬಂದು ಆ ಡೆಡ್ ಬಾಡಿಯನ್ನು ಆಂಬುಲೆನ್ಸ್ ತಗೊಂಡು ಹೋಗಿ ಮಾಡುವಂಥ ಒಂದು ಕೆಪಾಸಿಟಿ ಖಂಡಿತ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅದು ಯಾವುದೇ ಇಂಟೆನ್ಷನಲ್ಲಿ ಅಲ್ಲ, ಅಂಥ ಸಂದರ್ಭ. ಇನ್ನೊಂದು, ಅವರನ್ನು ಮುಟ್ಟಿದ್ರೆ ನಮ್ಗೆ ಬಂದ್ರೆ ನಾವು ಸತ್ತು ಹೋಗ್ತೇವೆ ಅಂತ ಹೇಳುವಾಗ ಒಬ್ಬ ಮನುಷ್ಯನಿಗೆ ಯಾವಾಗಲೂ ಇರ್ತದೆ, ಈಗ ನಿಮ್ಗೊಂದು ಗಾದೆ ಇದೆ, ಮಂಗ ನೀರಲ್ಲಿ ಹೋಗುವಾಗ ಇಲ್ಲಿವರೆಗೆ ನೀರು ಬರುವಾಗ ಸುಮ್ಮನೆ ಇತ್ತು, ಇಲ್ಲಿ ನೀರು ಬಂದಾಗ ಮರಿಯನ್ನು ಅಡಿ ಹಾಕಿ ಇನ್ನೊಂದು ಮರಿಯನ್ನು ನಾನು ಮಾಡುವ ಆಗುವಂತ ಒಂದು ಆ ಪ್ರಮೇಯ ಬರ್ತದೆ. ಯಾಕೆ ಸರ್ವೈವಲ್, ಅಂತ ಸ್ಥಿತಿಯಲ್ಲಿ ಅವರು ಒಂದು ಸ್ವಲ್ಪ ಹೆದರ್ಕೊಂಡಿರ್ತಾರೆ. ಅವರಿಗೆ ಮತ್ತೆ ಈ ರೀತಿ ಜನ ಹೆದರ್ಸಿರ್ತಾರೆ, ನೋಡಿ ಬರ್ತದೆ ಅದು ಡೆಡ್ ಬಾಡಿ ಮುಟ್ಟಬಾರ್ದು ಹಾಗೆ ಅಂತ. ಅದು ಬರಲೂಬಹುದು, ಬರದೇ ಇರ್ಬೋದು, ಬೇರೆ ವಿಷಯ. ಹಾಗಾಗಿ ಅದು ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಕೇರ್ ತಗೊಳ್ಬೇಕಾಗ್ತದೆ. ಪೇಷಂಟ್ ಪಾರ್ಟಿ ಯಾರೋ, ಸಾರಿ, ಡೆತ್ ಆದಾಗ ಅವರ ರಿಲೇಟಿವ್ಸ್ ಯಾರೋ ಇಬ್ರು ಬಂದ್ರೆ ಅವರೊಟ್ಟಿಗೆ ಅವರಿಗೂ PP ಕಿಟ್ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಯಾರು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನು ಮಾಡುವಾಗಿಲ್ಲ. ಸೊ ವಿ ಹ್ಯಾವ್ ಟು ಡಿಸ್ಪೋಸ್ ಅಲ್ವಾ, ಅದಕ್ಕಾಗಿ ಆ ಕೆಲಸ ಮಾಡಬೇಕು. ಇನ್ನೊಂದು ರೆಡ್ ಕ್ರಾಸ್ ಇನ್ನೊಂದು ಮುಂದಿನ ದಿನದಲ್ಲಿ ನಾವು ಕೆಲಸ ಮಾಡ್ಬೇಕಂತ ಹೇಳುವಂತದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಏನಾಗಿದೆ ಅಂದ್ರೆ ಕೆಲವು ಕಡೆ ಒಂದೇ ಮನೆಯಲ್ಲಿ 2 ಡೆತ್ ಆದದುಂಟು, ಅವ್ರ ಮನೆಯಲ್ಲಿ ಯಾರು ಇಲ್ಲ. ಅಂತ ಫ್ಯಾಮಿಲಿಯನ್ನು ನಾವು ಐಡೆಂಟಿಫೈ ಮಾಡಿ ಅವರಿಗೆ ಮುಂದಿನ ದಿನದಲ್ಲಿ ಧೈರ್ಯ ತುಂಬಿ ಅವರನ್ನ ಸ್ವಲ್ಪ ನಾವು ಇದು ಮಾಡಬೇಕಾಗ್ತದೆ. ಯಾಕಂದ್ರೆ 2 ಜನ ತೀರಿ ಹೋಗಿ ಮಕ್ಕಳು ಅನಾಥರಾಗಿರ್ತೇವೆ, ಅಥವಾ ಆ ವಿಡೋ ಅವಳ ಹತ್ರ ಏನೋ ಸಹ ಅವಳು ಹೌಸ್ ವೈಫ್ ಆಗಿರ್ತಾಳೆ. ಅಂತ ಒಂದು ಸಂದರ್ಭಗಳಿದ್ದಾಗ ನಾವು ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಏನಾದರೂ ಅಗತ್ಯ ಇದ್ದದನ್ನು ಮುಂದಿನ ದಿನದಲ್ಲಿ ಈ ಕೋವಿಡ್ ಮುಗಿದ ನಂತರ ಅಥವಾ ಇನ್ನು
ಶಾರ್ಟ್ಲಿ ನಾವು ಅದನ್ನು ಮಾಡಿ ನಿಜವಾಗಿ ಅಗತ್ಯ ಇರುವವರನ್ನು ನಾವು ಐಡೆಂಟಿಫೈ ಮಾಡಿ ಅವರಿಗೆ ನಮ್ಮ ರೆಡ್ ಕ್ರಾಸ್ನಿಂದ ಅಥವಾ ನಮ್ಮ ದಾನಿಗಳಿಂದ ಏನಾದರೂ ತಗೊಂಡು ಅವರ ಜೀವನ ಮುಂದೆ ಸಾಗುವ ಹಾಗೆ ಮಾಡುವಂಥ ಒಂದು ಕಾರ್ಯ ನಾವು ರೆಡ್ ಕ್ರಾಸ್ನಿಂದ ಮಾಡಬೇಕಂತ ಹೇಳೋ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೇವೆ. ಸರ್, ಈ ಬಾರಿ ಕಳೆದ 1ನೇ ಅಲೆಗಿಂತಲೂ ಬೇರೆ ವಿಭಿನ್ನವಾದಂಥ ಜನರ ಸಮಸ್ಯೆಗಳು ಆರ್ಥಿಕವಾದಂಥ ಸಮಸ್ಯೆಗಳು ಅದು ಬೇರೆ. ಕೆಲವರಿಗೆ ಓಪನ್ ಮಾಡಲಿಕ್ಕಿದೆ, ಕೆಲವರಿಗೆ ಇಲ್ಲ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ಯಾವುದನ್ನು ರೆಡ್ ಕ್ರಾಸ್ ಸೊಸೈಟಿ ಮಾಡಬೇಕು ಅಂತ ಇಟ್ಕೊಂಡಿದ್ದೀರಿ, ಯಾವುದರ ಅಗತ್ಯತೆ ಇದೆ ಅಂತ ಈಗಾಗಲೇ ನೀವು ಹೇಳಿದಿರಿ. ಆಯ್ದಂತೆ ಫುಡ್ಗೆ ಬಂದ ವೆನ್ಲಾಕ್ನಲ್ಲಿ ಕೆಲಸ ಮಾಡಿದ್ರು, PSL ಕೆಲಸ ಮಾಡೋದು, ಇವರಿಗೆ ಆಯ್ಕೆ ಮಾಡಿಕೊಂಡು ನಾವು ಯೂಶಲಿ ಕೆಲಸ ಮಾಡೋರಿಗೆ ಕೊಟ್ಟಿದ್ದೇವೆ ಅಂತ. ಸೊ ಈ ಸಂದರ್ಭದಲ್ಲಿ ಮುಂದೆಯೂ ಕೂಡ ಭವಿಷ್ಯದಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಏನು ಮಾಡಬೇಕು ಅಂತ ಹೊರಡ್ತದೆ ಅಂತ ಬಹುಶಃ ಈ ಕೋವಿಡ್ ಅನ್ನು ಹೊರತುಪಡಿಸಿ ನೀವು ಕೇಳದೇ ಇರೋದು. ಹೌದು, ಒಟ್ಟಾರೆಯಾಗಿ ಈಗ ರೆಡ್ ಕ್ರಾಸಿನಲ್ಲಿ ನನ್ನದೊಂದು ಏನು ವಿಷನ್ ಅಂತ ಹೇಳಿದರೆ, ರೆಡ್ ಕ್ರಾಸಲ್ಲಿ ಏನಿದ್ರು ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಇಲ್ಲದಿದ್ರೆ ನಿಮಗೆ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವೇನೋ ಒಂದು ವಾಲಂಟಿಯರನ್ನು ಅವರನ್ನು ಮೋಟಿವೇಟ್ ಮಾಡ್ತೀರಿ, ಮೂವ್ಮೆಂಟ್, ಅವರಿಗೆ ಸರಿಯಾದ ವ್ಯವಸ್ಥೆ ಬೇಕು, ಅಲ್ಲದಿದ್ರೆ ಖಂಡಿತ ಸಾಧ್ಯ ಇಲ್ಲ. ಅದನ್ನೇ ಮನದಲ್ಲಿ ಇಟ್ಟುಕೊಂಡು ನಾವು ಒಂದು 2 ವರ್ಷದಿಂದ ಪ್ರಯತ್ನ ಮಾಡಿ ನಮಗೊಂದು 25 ಸೆನ್ಸ್ ಜಾಗವನ್ನು ನಮ್ಮ ಜಿಲ್ಲಾಡಳಿತ ಕೊಟ್ಟಿದೆ. ಅದನ್ನು ಇವತ್ತು ಅದರ ಪ್ಲಾನ್ ಎಲ್ಲ ರೆಡಿಯಾಗಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ, ಭೂಮಿ ಪೂಜೆ ಒಂದು ಬಾಕಿ ಇದೆ, ಆದರೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆ ಬಿಲ್ಡಿಂಗಲ್ಲಿ ಸ್ಪೆಷಲ್ ಆಗಿ ಈಗ ಉದಾಹರಣೆಗೆ 2200 ಚಿಲ್ಲರೆ ಮೆಂಬರ್ ಇದ್ದಾರೆ. ಅವರು ನಮ್ಗೆ ಯಾವಾಗಲೂ ಕ್ವಶನ್ ಮಾಡ್ಲಿಕ್ಕೆ ಉಂಟು, ಅದು ರಿಯಲಿ ಇಸ್ ಅ ಗುಡ್ ಕ್ವಶನ್ ಆಲ್ಸೋ. ನಾವು ರೆಡ್ ಕ್ರಾಸ್ ಮೆಂಬರ್ ಆಗೋದು ಖಾಲಿ ವೋಟ್ ಹಾಕ್ಲಿಕ್ಕೆ ಅಥವಾ AGMಗೆ ಅಟೆಂಡ್ ಆಗ್ಲಿಕ್ಕೆ 2 ವಿಷಯಕ್ಕೆ. ಮತ್ತೆ ಯಾಕೆಂದ್ರೆ 2200 ಜನರಲ್ಲಿ ಒಂದು 500 ಜನನ ಅಕೊಮೊಡೇಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ. ನಾವು ಹಾಲಿಗೆ ರೆಂಟಿಗೆ ತಗೊಂಡ್ರೆ ಒಂದು ತುಂಬಾ ಜಾಸ್ತಿ ಆಗ್ತದೆ, ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಟೌನ್ ಹಾಲ್ ಅಲ್ಲಿ ಮಾಡಿದ್ರೆ ಅದು ಗವರ್ಮೆಂಟ್ ಇಂದ ಏನಾದ್ರು ಪ್ರೋಗ್ರಾಮ್ ಇದ್ರೆ ಕ್ಯಾನ್ಸಲ್ ಆಗ್ತದೆ. ಅದನ್ನ ನಾನು ಮನದಲ್ಲಿ ಇಟ್ಟುಕೊಂಡು ಇದೊಂದು ಸುಸಜ್ಜಿತವಾದ ಬಿಲ್ಡಿಂಗ್ ಮಾಡಿ, ಈ ಬಿಲ್ಡಿಂಗ್ ಅಲ್ಲಿ ಏನು ಇದರಲ್ಲಿ ನಾವು ಒಂದು ಸ್ಟೇಟ್ ಆಫ್ ಆರ್ಟ್ ಗುಡ್ ಆಡಿಟೋರಿಯಂ, ಇದರಲ್ಲಿ ಯಾವುದೇ ಪ್ರೋಗ್ರಾಮ್ಗಳನ್ನ ನಮ್ಮ ರೆಡ್ ಕ್ರಾಸ್ ಮೆಂಬರ್ಗಳು ಮಾಡಲಿಕ್ಕೆ, ಉದಾಹರಣೆಗೆ ಅವರು ಯಾವುದೋ ಒಂದು ಓರಿಯೆಂಟೇಷನ್ ಇರ್ಬೋದು, ಫಸ್ಟ್ ಏಡ್ ಟ್ರೈನಿಂಗ್ ಇರ್ಬೋದು, ಅಥವಾ ಬ್ಲಡ್ ಅವೇರ್ನೆಸ್, ಬ್ಲಡ್ ಡೊನೇಷನ್ ಕ್ಯಾಂಪ್, ಏನು ಬೇಕಾದರೂ ಮಾಡುವಂಥ ಒಂದು ಪ್ಲಾನ್ ಇದೆ. ಇನ್ನೊಂದು ಡಿಸಾಸ್ಟರ್, ಈಗ ನಮಗೆ ಡಿಸಾಸ್ಟರ್ ಹೇಳಿದಾಗ ಈ ಪೆಂಡಮಿಕ್ ಆಲ್ಸೋ ಒನ್ ಆಫ್ ದ ವೆರಿ ಯುನಿಕ್ ಡಿಸಾಸ್ಟರ್. ಅದೇ ಥರ ನಮ್ಮದು ಬಹುಶಃ ಫ್ಲಡ್ಗಳಂತ ಬರುವಂಥ ಈ ಒಂದು ಕೋಸ್ಟಲ್ ಏರಿಯಾ, ನಿಮ್ಗೆ ಗೊತ್ತಿದ್ದಾಗ 2 ವರ್ಷ ಹಿಂದೆ ಸಿಕ್ಕಾಪಟ್ಟೆ ಫ್ಲಡ್ ಬಂದಾಗ ನಾವು ರೆಡ್ ಕ್ರಾಸ್ ಅಲ್ಲಿ ಅಲ್ಲಿ ನಮ್ಮ ಕಟ್ಟಾಳುಗಳನ್ನು ಆಯಕಟ್ಟಿನ ಜಾಗದಲ್ಲಿ ಇಟ್ಟು ತುಂಬ ಕೆಲಸ ಮಾಡಿದ್ದೇವೆ ನಾವು. ಅದನ್ನು ಸಹ ಮನದಲ್ಲಿ ಇಟ್ಕೊಂಡು ಡಿಸಾಸ್ಟರ್ ಮೆಟೀರಿಯಲ್ಲು, ಡಿಸಾಸ್ಟರ್ ಟ್ರೈನಿಂಗು, ಡಿಸಾಸ್ಟರ್ ವಾಲಂಟಿಯರ್ಸ್ ಅದನ್ನು ರೆಡಿ ಮಾಡಲಿಕ್ಕೆ ನಮ್ಮದು ಒಂದು ಗ್ರೌಂಡ್ ಫ್ಲೋರಲ್ಲಿ ಅದನ್ನು ನಾವು ಮಾಡ್ತೇವೆ. ಡಿಸಾಸ್ಟರ್ ಟೋಟಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅದು ಯಾವುದೇ ಡಿಸಾಸ್ಟರ್ ಇರ್ಬೋದು, ಅದು ಫೈರ್ ಇರ್ಬೋದು ಅಥವಾ ಸೈಕ್ಲಾನ್ ಇರ್ಬೋದು ಅಥವಾ ಪ್ಯಾಂಡಮಿಕ್ ಇರ್ಬೋದು, ಯಾವುದೇ ಇರ್ಬೋದು. ಅದಕ್ಕೆ ಇನ್ನೊಂದು ನಮಗೆ ಸ್ಪೆಷಲ್ ನಮ್ಮ ಒಂದು ಇಂಟ್ರೆಸ್ಟ್ ಏನಿದೆ ಅಂದರೆ, ಒಂದು ಈ ಸೀನಿಯರ್ ಸಿಟಿಸನ್ ಲಾಂಜ್ ಅಂತ ಹೇಳುವಂಥದ್ದು. ಸೀನಿಯರ್ ಸಿಟಿಸನ್ ಅಲ್ಲಿ 2 ಕ್ಯಾಟಗರಿ ಇದೆ. ಒಂದು ರಿಟೈರ್ಮೆಂಟ್ ಆದ ನಂತರ ಅವರಿಗೆ ಒಂದು ಸರ್ವಿಸ್ ಮಾಡಬೇಕಂತ ಇರ್ತದೆ ಅವರಿಗೆ, ಆದರೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ನಮ್ಮಲ್ಲೂ ಕೆಲವು ಇದ್ದಾರೆ. ಅವರಿಗೆ ನಾವು ಒಂದು ಒಳ್ಳೆಯ ಒಂದು ಫೆಸಿಲಿಟಿಯನ್ನು ಕೊಟ್ಟು ಅವರಿಗೆ ಬೇಕಾದ ವ್ಯವಸ್ಥೆ ಸರ್ವಿಸ್ ಮಾಡುವವರಿಗೆ ಸೀನಿಯರ್ ಸಿಟಿಸನ್ ಕೂತ್ಕೊಂಡು, ಉದಾಹರಣೆ ನನಗೆ 59 ಆಗ್ತಾ ಅಂತ ಹೇಳುವಾಗ ನೆಕ್ಸ್ಟ್ ಇಯರ್ ರಿಟೈರ್ಮೆಂಟ್ ಅಂದ್ರೆ ಮನೆಯಲ್ಲಿ ಕೂತ್ರೆ ಬಹುಶಃ ನಿಮ್ಗೆ ಗೊತ್ತಿದೆ ಅವರಿಗೆ ತುಂಬಾ ಡಿಪ್ರೆಸ್ ಆಗಿಬಿಡ್ತಾರೆ. ಅವರಿಗೆ ನಮ್ಮ ಇಂಥ ಆರ್ಗನೈಸೇಷನ್ ಬಗ್ಗೆ ಬಂದು ಕೆಲಸ ಮಾಡುವಂಥದ್ದು. ಇನ್ನೊಂದು ಅದೇ ಸೀನಿಯರ್ ಸಿಟಿಸನ್ ಅಥವಾ ಬೇರೆಯವರು ಒಟ್ಟಾಗಿ ಸೀನಿಯರ್ ಸಿಟಿಸನ್ಗಳು ತುಂಬಾ ತೊಂದರೆಲಿರ್ತಾರೆ. ಅವರು ಬೆಡ್ ರಿಟರ್ನ್ ಆಗಿರ್ಬೋದು, ಕೆಲವರಿಗೆ ವೀಲ್ ಚೇರ್ ಬೇಕು, ಗವರ್ಮೆಂಟ್ ಇಂದ ಕೊಟ್ಟಿರುವುದಿಲ್ಲ, ಇಂಥ ಸಮಸ್ಯೆ ತುಂಬಾ ಇದೆ. ಕೆಲವರಿಗೆ ಕಣ್ಣು ತೋರುವುದಿಲ್ಲ, ಅವರಿಗೆ ಕನ್ನಡಕವನ್ನು ಇಷ್ಟೊಂದು ವ್ಯವಸ್ಥೆ ಆಗಿಲ್ಲ, ಅಥವಾ ಅವರಿಗೆ BP ಶುಗರ್ ಟ್ಯಾಬ್ಲೆಟ್ ಕಂಟಿನ್ಯೂಸ್ ಬೇಕು, ಸರಿಯಾದ ವ್ಯವಸ್ಥೆ ಇಲ್ಲ. ಇದನ್ನೆಲ್ಲ ನಮ್ಮ ಸೀನಿಯರ್ ಸಿಟಿಸನ್ ಆ ಲಾಂಜ್ ಇದೆ ಅಲ್ಲ, ಅಲ್ಲಿಂದ ಒಂದು ವ್ಯವಸ್ಥಿತವಾಗಿ ನಮ್ಮ ಒಂದು ಅಟ್ಲೀಸ್ಟ್ ನಮ್ಮ ಮಂಗಳೂರಿನ ಫಸ್ಟ್ ಆಫ್ ಆಲ್ ನಮ್ಮ ಮಂಗಳೂರಿನ ಅರ್ಬನ್ನಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ಮಾಡಿಸ್ಬೇಕಂತ ಹೇಳುವಂಥದ್ದು ಒಂದು ಬಹಳ ದೊಡ್ಡ ಜಾಗ ಬೇಕು ಆಗಿದ್ರೆ. ಹೌದು, ನಮ್ಮದು ನಮ್ಮದು ಆ್ಯಕ್ಚುಲಿ 3 ಫ್ಲೋರ್ ಬರ್ತದೆ, ಅರೌಂಡ್ 15,000 ಸ್ಕ್ವೇರ್ ಫೀಟ್ ಮೇಲೆ ಬರ್ತದೆ, ಅರೌಂಡ್ 5 crores ಪ್ರಾಜೆಕ್ಟ್ ಕಾಸ್ಟ್. ಸೊ ವಿ ಹ್ಯಾವ್ ಸಫಿಷಿಯೆಂಟ್. ನಮ್ಮದು ಈಗ ಬಿಲ್ಡಿಂಗ್ ಇದು ಐ ಥಿಂಕ್ ಸಮ್ 20 times ದೊಡ್ಡ ಬಿಲ್ಡಿಂಗ್ ಬರ್ತದೆ. ಇಟ್ಸ್ ಎ ಬಿಗ್ ಬಿಲ್ಡಿಂಗ್. ಸೊ ಆಗಿದೆಯಾ, ಆಗ್ತಾ ಇದೆಯಾ ಕಾಮಗಾರಿ? ಅಥವಾ ಕಾಮಗಾರಿ ಅಂದರೆ ಈಗ ನಮ್ಮ ಆ್ಯಕ್ಚುಲಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೇಳಿತ್ತು, ನಮಗೆ ಸಹ ಅವರು ಭಾರಿ ಎನ್ಕರೇಜ್ ಮಾಡಿದರು. ಫಂಡ್ಸ್ ಬಗ್ಗೆ ಸಹ ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತೇಳಿ. ಇದು ಒನ್ ಆಫ್ ದ DC ಅವರು ತುಂಬ ವೆರಿ ಕೋಆಪರೇಟಿವ್. ಆದರೆ ಏನಾಯ್ತು ಅಂದರೆ, ಈ ಭೂಮಿ ಪೂಜೆ ಫಿಕ್ಸ್ ಮಾಡುವಾಗ ಈ ಸೆಕೆಂಡ್ ವೇವ್ ಆಲ್ಮೋಸ್ಟ್, ಮತ್ತೆ ನಾವು ಈ ಭೂಮಿ ಪೂಜೆ ಎಲ್ಲ ಸರಿಯಲ್ಲ ನೋಡುವ ಅಂತ ಹೇಳಿ ಇನ್ನೂ ಸಾಧ್ಯ ಇಲ್ಲ. ಹಾಗಾಗಿ ಕನ್ಸ್ಟ್ರಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಆದರೆ ಭೂಮಿ ಪೂಜೆ ಫಾರ್ಮ್ಯಾಲಿಟಿಯಾಗಿ ನಾವು ಮಾಡಲೇಬೇಕು. ಐ ಥಿಂಕ್ ಒನ್ಸ್ ಈ ಸೆಕೆಂಡ್ ವೇವ್ ಕಮ್ಮಿ ಆದರೆ ಒಂದು ಭೂಮಿ ಪೂಜೆ ಮಾಡಿ ವಿದಿನ್ ಇಯರ್ ವಿ ಹ್ಯಾವ್ ಟು ಕಂಪ್ಲೀಟ್ ಮಾಡುವಂಥ ಒಂದು ಪ್ಲಾನ್. ವಿದಿನ್ ಆ್ಯಕ್ಚುಲಿ 9 months ಅಂತ ಇದೆ. ಸೊ ಆ ಬಿಲ್ಡಿಂಗ್ ಅನ್ನು ಹಣಕಾಸನ್ನು ಕೂಡ ಹೊಂದಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ಮಾಡ್ತೇವೆ ನಾವು. ನೋಡಿ, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ರೆಡ್ ಕ್ರಾಸ್ ಸೊಸೈಟಿ ಅಧ್ಯಕ್ಷರಾದಂಥ ಶಾಂತರಾಮ್ ಶೆಟ್ಟಿ ಅವರಿದ್ದಾರೆ. ಸರ್, ಅಂತೂ ಈ ಸಂದರ್ಭದಲ್ಲಿ ಕೋವಿಡ್-19 ವಿರುದ್ಧ ಏನೋ ಒಂದು ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಮಾಡ್ತಾ ಇರುವಂಥ ಒಂದು ಕೆಲಸ. ಸೊ ರೆಡ್ ಕ್ರಾಸ್ ಸಂಸ್ಥೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೂ ಸಾಧ್ಯತೆ ಆಯಿತು ಈ ಸಂದರ್ಭದಲ್ಲಿ ಎಲ್ರಿಗೂ. ಮತ್ತು ತಾವು ಹೇಳುವ ಹಾಗೆ ಏನು ಮತ್ತೆ ರೆಡ್ ಕ್ರಾಸನ್ನು ಭವಿಷ್ಯದ ದಿನಗಳಲ್ಲಿ ಇನ್ನೂ ಒಂದಷ್ಟು ವಿಸ್ತಾರಗೊಳಿಸುವಂಥದ್ದು, ಜನರಿಗೆ ಹತ್ತಿರಗೊಳಿಸುವಂಥ ಒಂದು ಕೆಲಸಗಳು ಆಗ್ತಾ ಇದೆ ಅಂತ ಅನ್ನುವಂಥದ್ದು. ಸೊ ಇದೆಲ್ಲದರ ನಡುವೆ ಕೋವಿಡ್-19 ಅನ್ನೋದನ್ನು ಎಲ್ಲರೂ ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ, ಅಷ್ಟೇ ನಂಬಿಕೆ ಇಟ್ಟಿದ್ದೇವೆ. ಬಹುಶಃ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ತೊಗೊಳ್ತಾ ಇದ್ದಾರೆ. ಸೊ ಮುಂದೆ ಖಂಡಿತ ಅದನ್ನು ನಾವು ಗೆದ್ದು ಹೊರ ಬರಬಹುದು ಅನ್ನುವಂಥ ಒಂದು ಧೈರ್ಯ ಇದೆ ಅನ್ನುವಂಥದ್ದು. ಸೊ ನೀವು ಮುಂದಿನ ದಿನಗಳಲ್ಲಿ ಅಂದರೆ ಈ ಕೋವಿಡ್ ವಿರುದ್ಧದ ಇದನ್ನು ನಾವು ಹೇಗೆ ಅದನ್ನು ಮುಂದಕ್ಕೆ ತಗೊಂಡು ಹೋಗಬಹುದು ಅಂತ ಹೇಳ್ತೀರಿ? ನಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಇವತ್ತು ಮಾಸ್ಕನ್ನು ಕಂಪಲ್ಸರಿ ಯೂಸ್ ಮಾಡಬೇಕಂತ. ಇದನ್ನು ಬಹುಶಃ ವ್ಯಾಕ್ಸಿನ್ ಆದ ಕೂಡಲೇ ವ್ಯಾಕ್ಸಿನ್ ಆಗಿದೆ ನನಗೆ ಮಾಸ್ಕ್ ಬೇಡ ಅಂತ ಹೇಳೋದು ತಪ್ಪು. ಎಲ್ಲರೂ ಮಾಸ್ಕನ್ನು ಹಾಕ್ಕೊಂಡು ಅವರವರ ಜಾಗ್ರತೆಯನ್ನು ಮಾಡಿಕೊಳ್ಬೇಕು. ಇನ್ನೊಂದು ಅವೇರ್ನೆಸ್, ಉದಾಹರಣೆಗೆ ನಾವು ಎಜುಕೇಟೆಡ್ ಜನಗಳು ನಾವು ಅವರಿಗೆ ಅವೇರ್ನೆಸ್ ಮಾಡಬೇಕು. ಈ ಮಾಸ್ಕನ್ನು ಹಾಕುವುದನ್ನು ಕಂಪಲ್ಸರಿಯನ್ನು ಇದು ಮಾಡಬೇಕು. 60-70% ವ್ಯಾಕ್ಸಿನ್ ಮುಗಿದಾಗ ಐ ಥಿಂಕ್ ನೀವು ಬೇರೆ ಕಂಟ್ರಿಯನ್ನು ನಾವು ಕಂಪೇರ್ ಮಾಡಿದಾಗ ಗೊತ್ತಾಗ್ತದೆ. ಇವತ್ತು ಆಸ್ಟ್ರೇಲಿಯಾದಲ್ಲಿ ಏನಿಲ್ಲ, ಅಮೇರಿಕಾದಲ್ಲಿ ಮಾಸ್ಕ್ ಇಲ್ಲದೆ ಹೋಗ್ಬೋದು ಅಂತ. ಯಾಕಂದರೆ ಅವರಿಗೆ ಇಮ್ಯುನಿಟಿ ಆ್ಯಂಟಿಬಾಡಿ ರೆಡಿಯಾಗಿದೆ ಎಲ್ಲ ಹಾಗಾಗಿ ಈ ಪ್ರೋಗ್ರಾಮ್ ವ್ಯಾಕ್ಸಿನ್ ಡ್ರೈವ್ ಉಂಟಲ್ಲ, ಇದನ್ನು ಫಾಸ್ಟಾಗಿ ಮಾಡಲಿಕ್ಕೆ ಬಹುಶಃ ಸರ್ಕಾರ ಇವತ್ತು ಎಲ್ಲ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಇವತ್ತು ಪ್ರೈವೇಟ್ ಅವ್ರಿಗೆ ಕೊಟ್ಟರು. ಉದಾಹರಣೆಗೆ KMCಯಲ್ಲಿ ನಾನು ಮೊನ್ನೆ KMCಯಲ್ಲಿ ಹೋಗಿ ನಾನು ಫಸ್ಟ್ ಡೋಸ್ ತಗೊಂಡೆ. ಎಷ್ಟು ಚಂದ ಮಾಡಿದ್ದಾರೆ ಅಂದರೆ KMCಯಲ್ಲಿ ಅಷ್ಟೊಂದು ಸಾಮಾಜಿಕ ಅಂತರ, ವೆರಿ ಹೆಲ್ಪ್ಫುಲ್. ಸೊ ಸ್ಟಾಫ್ ಆರ್ ಸೋ ಫ್ರೆಂಡ್ಲಿ. ಹಾಗೆ ಒಂದು 15 ನಿಮಿಷದಲ್ಲಿ ನಮಗೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಆಯಿತು ಅಂತ ಎಲ್ಲ. ನಮ್ಮಲ್ಲಿ ಬಹುಶಃ ದಕ್ಷಿಣ ಕನ್ನಡ ವಿ ಆರ್ ಫಾರ್ಚುನೇಟ್, ವಿ ಹ್ಯಾವ್ ಎ ಲಾಟ್ ಆಫ್ ಮೆಡಿಕಲ್ ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲರಿಗೂ ಸಪ್ಲೈ ಆದಾಗ ನಾವು ಇಲ್ಲಿ ಖಂಡಿತ ಇದು ಮಾಡಿಕೊಡ್ಬೋದು. ಹಾಗಾಗಿ ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಸೊಲ್ಯೂಷನ್. ಬಹುಶಃ ಈ 2 ಜಿಲ್ಲೆಗಳಲ್ಲೂ ಕೂಡ ಇದನ್ನು ಬಹಳ ಬೇಗನೆ ನಾವು ಮೆಟ್ಟಿನಿಲ್ಲಕ್ಕೆ ಸಾಧ್ಯ ಇರುವಂಥ ಒಂದು ವಾತಾವರಣ ಇದೆ ಇಲ್ಲಿ ಖಂಡಿತ. ಹಾಗಾಗಿ ಎಸ್, ನಮ್ದು ಈ ಅವಿಭಾಜ್ಯ ದಕ್ಷಿಣ ಕನ್ನಡ, ನಾನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಹೇಳಿದರೆ ಇಲ್ಲಿ ಜನರು ಎಜುಕೇಟೆಡ್ಡು, ಯಾಕೆಂದ್ರೆ ಯಾರು ಸಹ ಅದನ್ನು ಡಿನೈ ಮಾಡುವಂಥವರಲ್ಲ. ಹಾಗಾಗಿ ಇಲ್ಲಿ ಈಸಿ ಇದೆ. ಬಹುಶಃ ಮಂಗಳೂರಿನ ಕಾರ್ಪೊರೇಷನ್ ಏರಿಯಾದಲ್ಲಿರುವ ಕೇಸ್ಗಳು ಭಾರಿ ಕಮ್ಮಿ. ಇಲ್ಲಿಗೆ ಮಂಗಳೂರಲ್ಲಿ ಏನು ಕೇಸ್ ಬರ್ ದಕ್ಷಿಣ ಕನ್ನಡ ಹೊರಗಿನವರೇ ಬರ್ತಾ ಇರುವಂಥದ್ದು, ಯಾವುದು ಔಟ್ಸೈಡ್. ಈಗ ಮಡಿಕೇರಿ ಇರ್ಬೋದು, ಹಾಸನ, ಬೇರೆ ಬೇರೆ ಇಂದ. ಯಾಕಂದ್ರೆ ಮಂಗಳೂರಲ್ಲಿ ಒಳ್ಳೆ ಫೆಸಿಲಿಟಿ, ಇಲ್ಲಿಗೆ ಹೋಗಿ ಅಂತ ಹೇಳ್ತಾರೆ, ಇಲ್ಲಿ ಬರ್ತಾರೆ. ಬಿಡಿ, ಅವರು ಎಲ್ಲಿ ಬಂದರೂ ಸಹ ನಮ್ಮ ಜನರು. ಆದರೆ ಇಲ್ಲಿ ನಮ್ಮ ಈ ಕಾರ್ಪೊರೇಷನ್ ಏರಿಯಾದಲ್ಲಿ ನಮಗೆ ಬಹುಶಃ ಜನ ಭಾಳ ಜಾಸ್ತಿ. ಇವತ್ತು ನೀವು ನೋಡಿರ್ಬೋದು, ಅಗತ್ಯ ಬಿದ್ದರೆ ಮಾತ್ರ ಜನ ಹೊರಗೆ ಬರ್ತಾರೆ. ಇದು ಇದೇ ರೀತಿ ಕಂಟಿನ್ಯೂ ಆಗಬೇಕು. ಎಲ್ಲರೂ ವ್ಯಾಕ್ಸಿನ್ ತಗೊಳ್ಳಿ. ಈ ಕೆಲವರು ಇನ್ನೂ ಸಹ ಕೆಲವರಿಗೆ ಫಸ್ಟು ವ್ಯಾಕ್ಸಿನ್ ತಗೊಳ್ಬಾರ್ದು ಹೇಳುವಂಥ ಒಂದು ಇದು ಸ್ಟಾರ್ಟ್ ಮಾಡಿ ಸ್ವಲ್ಪ ಹಾಳು ಮಾಡಿದರು. ಅದರ ನಂತರ ಕೆಲವರು ಬೇಡಪ್ಪ ಯಾಕೆ ಅಂತ ಹೇಳುವುದು ಖಂಡಿತ ಇಲ್ಲ. ಎಲ್ಲರೂ ತಗೊಳ್ಬೇಕು. ಇದನ್ನು ವ್ಯಾಕ್ಸಿನ್ ಅಂತ ಹೇಳೋದು ವೆರಿ ಅಗತ್ಯ. ಬಹುಶಃ ಮುಂದಿನ ದಿನದಲ್ಲಿ ಅದರ ಸರ್ಟಿಫಿಕೇಟ್ ನಮ್ಮ ಹತ್ರ ಇರಬೇಕಂತ ಹೇಳುವಂಥ ಒಂದು ಕಾನೂನು ಬಂದರೆ ನನ್ನ ಪ್ರಕಾರ ಒಳ್ಳೆಯದು. ಉದಾಹರಣೆ, ನೀವು ಏರ್ ಟ್ರಾವೆಲ್ ಮಾಡುವಾಗ ಟಿಕೆಟ್ ತಗೊಳ್ಳುವಾಗ ನಿಮ್ಮ ಹತ್ರ ವ್ಯಾಕ್ಸಿನ್ ಆದದ್ದು ಉಂಟಾ ಅಂತ ಕೇಳಬೇಕು. ಆ ರೀತಿ ಒಂದು ರಿಸ್ಟ್ರಿಕ್ಷನ್ ಇದ್ದಾಗ ಮಾತ್ರ ಇದರ ಇಂಪಾರ್ಟೆಂಟ್ ಆಗಿ. ಅಲ್ಲಿದ್ರೆ ಇನ್ನೂ ಒಂದು 10-15% ಜನಗಳು ಇದು ಯಾವುದೋ ಒಂದು ಅವರ ಹಿಡನ್ ಅಜೆಂಡಾ ಹಿಡ್ಕೊಂಡು ಇದನ್ನು ಈ ವ್ಯಾಕ್ಸಿನ್ ಡ್ರೈವನ್ನು ಸ್ವಲ್ಪ ಡಿರೈಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ಆಗಬಾರ್ದು. ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ನಾವು ಅವರನ್ನು ಕಾನ್ಫಿಡೆನ್ಸ್ ತಗೊಳ್ಬೇಕು. ಮತ್ತು ಈ ರೀತಿಯ ಕಾನೂನು ಚೌಕಟ್ಟಿನಲ್ಲಿ ಬಂದಾಗ ಎಲ್ಲರೂ ವ್ಯಾಕ್ಸಿನ್ ಅನ್ನು ತಗೊಳ್ಳುವ ಒಂದು ವ್ಯವಸ್ಥೆಗೆ ಬರ್ತಾರೆ. ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಎಲ್ಲರಿಗೂ ನಾವು ಕೊಡಬೇಕು. ಎಸ್, ಶಾಂತರಾಮ್ ಶೆಟ್ಟರು ಚಾರ್ಟರ್ಡ್ ಅಕೌಂಟೆಂಟ್. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಅನ್ನುವಂಥದ್ದು ಬಹಳ ವೈದ್ಯಕೀಯ ಇದಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚೆಚ್ಚು ಕಾರ್ಯಾಚರಣೆಗಳು ನಡೀತದೆ ಇಲ್ಲಿ. ಸೊ ಹೇಗೆ ಅರ್ಥ ಮಾಡಿಕೊಂಡ್ರಿ ಇದನ್ನು? ಬಹುಶಃ ನನ್ನದು ಸಿನ್ಸ್ ಕಾಲೇಜ್ ಡೇಸ್, ಬಹುಶಃ ನಾವೆಲ್ಲ ಭಾರಿ ಕಷ್ಟದಿಂದ ಬಂದವರು. ನಮಗೆ ಇನ್ನೊಬ್ಬರ ಕಷ್ಟವನ್ನು ಈ ಥಿಯರಿ ಓದಬೇಕಂತಿಲ್ಲ, ನಾವೇ ಅನುಭವಿಸಿದವರು. ಹಾಗಾಗಿ ಸೋಷಿಯಲ್ ಸರ್ವಿಸ್ ಅಂತ ಹೇಳುವಂಥದ್ದು ನಮ್ಮ ಈ ಬ್ಲಡ್ಡಲ್ಲೇ ಬಂದಿದೆ. ನಾನು ಚಾರ್ಟರ್ಡ್ ಅಕೌಂಟೆಂಟು ಸಹ ಆದದ್ದು ಸಹ ಬಹುಶಃ ಏನಂತ ಹೇಳ್ತಾರೆ, ಕಾವಲೆಯಿಂದ ಒಲೆಗೆ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಯಾವುದೋ ಕೋರ್ಸ್ ಮಾಡಲಿಕ್ಕೆ ಬಂದವ. ಹಾಗಾಗಿ ನಮ್ಮ ಒಂದು ಆಗದ ಫೈನಾನ್ಷಿಯಲ್ ಪರಿಸ್ಥಿತಿ ನಮಗೆ ನಿಜವಾಗಿ, ನಮ್ಮ ಫಾದರು ಸಹ ಅಗ್ರಿಕಲ್ಚರಿಸ್ಟು, ಅವರು ಹಳ್ಳಿಯಲ್ಲಿರುವವರು, ನಾವು ಒಂದು ರಿಮೋಟ್ ಏರಿಯಾದಲ್ಲಿರುವವರು. ನನಗೆ ಅಂತ ಗಾಡ್ ಫಾದರು ಸಹ ಇಲ್ಲ. ಹಾಗೆ ಏನೋ ನಾನು CA ಮಾಡುವ, ಆದರೆ ನನಗೊಂದು ವಿಷನ್ ಇತ್ತು. ನಾನು ಏನಾದರೂ ಒಂದು ಎಜುಕೇಷನ್ ಮಾಡಿ ಅರ್ನ್ ಮಾಡಿ ನಾವು ನನ್ನ ಫ್ಯಾಮಿಲಿ, ನನ್ನ ಪೇರೆಂಟ್ಸ್, ನನ್ನ ಸಬರ್ಬ್, ಈಗ ನಾನು ಎಲ್ಲರಿಗೂ ಸರ್ವಿಸ್ ಕೊಡ್ತಾ ಇದ್ದೇನೆ. ಅದನ್ನ ಮಾಡಬೇಕಂತ ಹಂಬಲ ನನಗೆ ಮೊದಲಿಂದ ಇತ್ತು. ಹಾಗಾಗಿ ಈಗ ಉದಾಹರಣೆಗೆ ನಾನು ಚಾರ್ಟರ್ಡ್ ಅಕೌಂಟೆಂಟ್, ನೀವು ಹೇಳಿದ್ರಿ, ನನಗೆ ಬೆಳಿಗ್ಗೆ ಫೋನು ದಿವಸಕ್ಕೆ 1 ಅಥವಾ 2 ಅಥವಾ
ಜಾಸ್ತಿ ಫೋನು ಸಹ ಬರ್ಬೋದು, ಬ್ಲಡ್ ಬೇಕಂತ ಹೇಳ್ತಾರೆ ಅಥವಾ ಬೇರೆ ಏನಾದ್ರು ಸರ್ವಿಸ್. ಆದರೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಅಂತ ಯಾರಾದ್ರೂ ಫೋನು ಬರ್ಬೋದು, ನನಗೆ ರಿಫಂಡ್ ನಾನು ಬರಲಿಲ್ಲ, ಅದು ನನ್ನ ಫೈಲ್ ಆಗಿಲ್ಲ ಅಂದರೆ. ಆದರೆ ನಾನು ಯಾವಾಗಲೂ ಲೈಫಲ್ಲಿ ಪ್ರಿಯಾರಿಟಿ ಯಾವುದು ಅಂತೇಳಿ, ವಿಚ್ ಈಸ್ ಪ್ರಿಯಾರಿಟಿ. ಒಬ್ಬನಿಗೆ ಬ್ಲಡ್ ಬೇಕಂತ ಹೇಳಿದರೆ ಅವನಿಗೆ ಪ್ರಿಯಾರಿಟಿ, ಅದನ್ನು ಫಸ್ಟ್ ಅರೇಂಜ್ಮೆಂಟ್ ಮಾಡಿ ನಾನು ಮತ್ತೆ ನನ್ನ ಅಫಿಷಿಯಲ್ ಕೆಲಸವನ್ನು ನಾನು, ಯಾಕಂದರೆ ಅಫಿಷಿಯಲ್ ಕೆಲಸ ಖಂಡಿತ ಅದು ತೊಂದರೆ ಇಲ್ಲ ಲೇಟ್ ಆದರೂ ಅಂತ ಹೇಳುವಂಥದ್ದು. ಹಾಗಾಗಿ ನಾನು ಈ ಬಂದ ದಾರಿಯಲ್ಲಿ ನನಗೆ ತುಂಬ ಇದಿದೆ. ನನ್ನಲ್ಲಿ ಕೆಲವರು ಕೇಳ್ತಾರೆ, ನೀವೇನು ಈ ರೀತಿ ಸೋಷಿಯಲ್ ಸರ್ವಿಸ್, ನನಗೆ ಅದು ಐ ಆಮ್ ಎಂಜಾಯಿಂಗ್ ರಿಯಲಿ. ನನಗೆ ಹೆಲ್ತ್, ಹ್ಯಾಪಿನೆಸ್, ಹಾರ್ಮನಿ ಅಂತ ಹೇಳೋದು ಈ ಸೋಷಿಯಲ್ ಸರ್ವಿಸಲ್ಲಿ ಬಂದಿದೆ. ನನ್ನ ಫ್ಯಾಮಿಲಿ ಸಹ ನನಗೆ ಅದಕ್ಕೆ ನನ್ನ ಹಿಂದೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೀವು ಮಾಡಿ ಅಂತ ಹೇಳುವಂಥದ್ದು. ಇನ್ನೊಂದು, ನಾನು ಹಳ್ಳಿಯಿಂದ ಬಂದು ಅದರಿಂದ ನನಗೆ ಈ ಯಾರ್ದು ನೋವನ್ನು ನೋಡಿದರೆ ಇಮಿಡಿಯೇಟ್ ಆಗಿ ನನಗೆ ಏನು ಹೆಲ್ಪ್ ಮಾಡಬೇಕಂತ ಹೇಳೋದು. ನಾನು ಪರ್ಸನಲಿ ನಾನು ತುಂಬ ಬೇರೆ ಬೇರೆ ಏರಿಯಲ್ಲಿ ಹೆಲ್ಪ್ ಮಾಡ್ತಾ ಇರ್ತೇನೆ. ಆದರೆ ರೆಡ್ ಕ್ರಾಸ್ಗೆ ಬಂದಾಗ ಐ ವಿಲ್ ಟೆಲ್ ಯು, ದಿ ಸ್ಕೈ ಇಸ್ ದ ಲಿಮಿಟ್. ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಯಾವುದು ಬೇಕಿದ್ರೂ ನಮಗೆ ಮಾಡಲಿಕ್ಕೆ ಇಲ್ಲಿ ಬರ್ತದೆ. ಇವತ್ತು ನನಗೆ ಬೆಳಿಗ್ಗೆ ಫೋನ್ ಬಂತು, ಒಬ್ಬರು ನನಗೆ ಒಂದು AB ಪಾಸಿಟಿವ್ ಬೇಕಂತ ಹೇಳುವಂಥದ್ದು. ಅದು ರೇರ್ ಗ್ರೂಪ್, ಅದನ್ನು ನಾನು ಎಲ್ಲಿಯಾದರೂ ಅರೇಂಜ್ಮೆಂಟ್ ಮಾಡಲಿಕ್ಕೆ ನಮ್ಮ ಹತ್ರ ಬಹುಶಃ ಈಗ ವಾಲಂಟಿಯರ್ಸ್ ಇದ್ದಾರೆ. ಅವ್ರಿಗೆ ಹೇಳಿದರೆ ಖಂಡಿತ ನಮಗೆ ಅವರು ಎಲ್ಲಿಯಾದರೂ ಅರೇಂಜ್ಮೆಂಟ್ ಮಾಡ್ತಾರೆ. ಈಗ ಬ್ಲಡ್ ಡೋನರ್ಸ್ ಅಂತ ತಗೊಳ್ಳಿ, ಬ್ಲಡ್ ಯಾರು ಕೊಡದೇ ಇದ್ರೆ ಯಾರಿಗೆ ಬ್ಲಡ್ ಸಿಗ್ತದೆ? ಹೌದು, ಅವ್ರು ಬ್ಲಡ್ ಡೋನರ್ಸ್, ದೇ ಆರ್ ದ ಎಸೆಟ್. ಅವರಿಗೆ ನಾವು ರೆಡ್ ಕ್ರಾಸ್ ಮಾಡುವ ಆಕ್ಟಿವಿಟಿಯನ್ನು ನೋಡಿ ನಮ್ಮ ಬಹುಶಃ ಜಾಸ್ತಿ ಕ್ಯಾಂಪ್ಗಳನ್ನ ನಮ್ಮದು ಬೇರೆ ಕಾಲೇಜಲ್ಲಿ ಬೇರೆ ನಮ್ಮ ಬ್ಲಡ್ ಬ್ಯಾಂಕಿಗೆ ಮಾಡ್ತಾ ಇಲ್ಲ, ಎಲ್ಲ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕಿಗೆ ಹೆಚ್ಚಿನವ್ರು ಬಂದು ಬ್ಲಡ್ ಡೊನೇಷನ್ ಮಾಡ್ತಾರೆ. ಹೌದು. ಸೊ ಆ ನಿಟ್ಟಿನಲ್ಲಿ ನನಗೆ ಒಂದು ಖುಷಿ ಆಗಿದೆ, ಬಡವರಿಗೆ ಸಿಗ್ತದೆ, ಉಚಿತವಾಗಿ ಎಲ್ರಿಗೂ ಸಿಗ್ತದೆ ಅಂತ. ಹೌದು ಹೌದು, ಎಸ್ 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 ಎಸ್. ಹಾಗಾಗಿ ನನಗೆ ತೃಪ್ತಿ ಇದೆ. ಭಾಳ ಮಂದಿ ರೆಡ್ ಕ್ರಾಸ್ ಸೊಸೈಟಿ ಬರಬೇಕು, ಸೇರಬೇಕು, ನಾನು ರೆಡ್ ಕ್ರಾಸ್ ಜೊತೆಗೆ ಇರಬೇಕು ಅಂತ ಇದೆ. ಆದರೆ ಹೇಗೆ ಏನು ಅಂತ ಗೊತ್ತಿರುವುದಿಲ್ಲ. ಅವರನ್ನು ಹೇಗೆ ನೀವು ಏನು ಮಾಡಬಹುದು? ಬಹುಶಃ ಈ ಸಮಸ್ಯೆ ತುಂಬ ಜನರಲ್ಲಿದೆ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಉದಾಹರಣೆಗೆ ಒಬ್ಬರು ರೆಡ್ ಕ್ರಾಸಿಗೆ ಬರಬೇಕಂತ ಹೇಳಿದರೆ ಅವರು ರೆಡ್ ಕ್ರಾಸ್ ಮೆಂಬರ್ ಆಗಲೇಬೇಕು. ರೆಡ್ ಕ್ರಾಸ್ ಮೆಂಬರನ್ನು ಆಗಲಿಕ್ಕೆ ಏನು ದೊಡ್ಡ ಖರ್ಚಿನ, ಮೊದಲು 500 ರೂಪೀಸ್ ಇತ್ತು, ಈಗ ನ್ಯಾಷನಲ್ ಹೆಡ್ ಕ್ವಾರ್ಟರ್ ಅವರ ಇದ್ರ ಪ್ರಕಾರ 1000 ರೂಪೀಸ್. ಅವರು ಲೈಫ್ ಮೆಂಬರ್, ಒಮ್ಮೆ ಆದರೆ ಆಯಿತು, ಮೆಂಬರ್ಶಿಪ್ ಸಿಗ್ತದೆ ಅವರಿಗೆ. ಹೌದು. ಅದರ ನಂತರ ಅವರು ಆ ರೆಡ್ ಕ್ರಾಸಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹುಶಃ ತುಂಬ ನಿಮಗೆ ಸೋಷಿಯಲ್ ಮೀಡಿಯಾನೋ ಅಥವಾ ಗೂಗಲಲ್ಲೂ ರೆಡ್ ಕ್ರಾಸ್ ಏನಂತ ಹೇಳುವಂತ ಎಲ್ಲರಿಗೂ ಗೊತ್ತಿದೆ. ರೆಡ್ ಕ್ರಾಸ್ ಮೆಂಬರ್ ಆದರೆ ನಂದು ಏನಪ್ಪ ಅಂತ ಖಂಡಿತ ಅವ್ರಿಗೆ ಏನು ಸರ್ವಿಸ್ ಮಾಡಬೇಕು ಇಂಟ್ರೆಸ್ಟ್ ಇದ್ದರೆ ದೇರ್ ಆರ್ ಫ್ರಂಟಿ ಆಫ್ ವೇ. ಅವರು ನಮ್ಮನ್ನು ಅಪ್ರೋಚ್ ಆದರೆ, ಈಗ ಉದಾಹರಣೆಗೆ ಡಿಸಾಸ್ಟರ್ ಆದಾಗ ಅವ್ರು ಹೇಳ್ಬೋದು ನನಗೆ ಸ್ವಿಮ್ಮಿಂಗ್ ಬರ್ತದೆ, ಅಥವಾ ನನಗೆ ಫ್ಲಡ್ ಬಂದರೆ ನಾನು ಅಲ್ಲಿ ಹೆಲ್ಪ್ ಮಾಡ್ತೇನೆ. ಈಗ ಉದಾಹರಣೆಗೆ ವೆನ್ಲಾಕಲ್ಲಿ ಈ ಶವ ಸಂಸ್ಕಾರ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಈಗ ನಮ್ಮಲ್ಲಿ ಕೆಲವು ವಾಲಂಟಿಯರ್ ನಮಗೆ ಅಪ್ರೋಚ್ ಆದರು, ನಮ್ಮ ರೆಡ್ ಕ್ರಾಸ್ ಮೆಂಬರ್ ಆಗಿದ್ರು. ಅವರು ಮೆಂಬರ್ ಆಗಿಬಿಟ್ಟು ನಾವು ಸರ್ ಮಾಡ್ತೇವೆ ಅಂತ ಹೇಳಿ ಈಗ ವೆನ್ಲಾಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂಥವರಿಗೆ ನಾವು ಇದು ಮಾಡಲಿಕ್ಕೆ, ಆದರೆ ಅವರು ರೆಡ್ ಕ್ರಾಸ್ ಮೆಂಬರ್ ಆಗಿ ಸುಮ್ಮನೆ ಇದ್ದರೆ ನಾವು ಅವರನ್ನು ಹುಡುಕಿಕೊಂಡು ನೀವು ರೆಡ್ ಕ್ರಾಸ್ ಮೆಂಬರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಒಂದು ಮೆಸೇಜ್ ಅನ್ನು ಕಳಿಸ್ತೇವೆ ಎಲ್ಲ ಪ್ರೋಗ್ರಾಮ್, ಅವರು ಇನ್ವಾಲ್ವ್. ಈ ಉದಾಹರಣೆಗೆ ನಾನು ರೆಡ್ ಕ್ರಾಸ್ಗೆ ಇನ್ವಾಲ್ವ್ ಆಗ ನನಗೆ ರವೀಂದ್ರನಾಥ್ ಅವರು ನನ್ನ ಹತ್ರ ನೀವು ರೆಡ್ ಕ್ರಾಸ್ಗೆ ಮೆಂಬರ್ ಆಗ್ಬೇಕು ಹೇಳಿದ್ರು ಫಸ್ಟ್. ನಾನು ಯಾವಾಗ ಅದಕ್ಕಿಂತ ಮುಂಚೆನೇ ಬ್ಲಡ್ ಅರೇಂಜ್ಮೆಂಟ್ಗಳ ಬಗ್ಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಅದನ್ನು ನೋಡಿ ಅವರು ನನ್ನ ಹತ್ರ ನೀವು ಮೆಂಬರ್, ನಂತರ ಕಮಿಟಿ ಬರ್ಬೇಕು ಹೇಳಿದ್ರು, ನಂತರ ಚೇರ್ಮನ್ ಆಗ್ಬೇಕು ಹೇಳಿದ್ರು. ಸೊ ಹೀಗೆ ಪ್ರತಿಯೊಂದು ವಿಚಾರ ನಮಗೆ ಇನ್ವಾಲ್ವ್ ಆದಾಗ ನಾವು ವಿ ಕ್ಯಾನ್ ಗೋ ಫರ್ದರ್. ನಮ್ಮಲ್ಲಿ ಈಗ ಕೆಲವು ವಾಲಂಟಿಯರ್ಸ್ ಇದ್ದಾರೆ, ದೇ ಆರ್ ರಿಯಲಿ ಅವ್ರು ವಂಡರ್ಫುಲ್. ಅವ್ರು ಯಾವ ಕೆಲಸ ಕೊಡ್ಲಿ ನಿಮ್ಗೆ. ಎಷ್ಟು ಮಂದಿ ಇದ್ದಾರೆ ಸರ್ ಈಗ ವಾಲಂಟಿಯರ್ಸ್? ಉದಾಹರಣೆಗೆ ನಮ್ದೀಗ ಕರೆದಾಗ ಬರುವವರು ನಮ್ದು ಆಕ್ಚುಲಿ ಒಂದು 2300 ಹತ್ರ ಮೆಂಬರ್ಶಿಪ್ ಇದೆ. ಅದರಲ್ಲಿ ಒಂದು ನನ್ನ ಪ್ರಕಾರ ಒಂದು ಆಕ್ಟಿವ್ ಇರುವವರು ಒಂದು 250ರಿಂದ 300 ಜನ ಆಕ್ಟಿವ್ಸ್ ಇದ್ದಾರೆ. ಅವರು ತಾಲೂಕ್ ಲೆವೆಲಲ್ಲಿ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರ್ಬೋದು, ಆಕ್ಟಿವ್ ಇದ್ದಾರೆ. ಹಾಗಾಗಿ ಈ ಉದಾಹರಣೆಗೆ ಈಗ ಉದಾಹರಣೆಗೆ ರೆಡ್ ಕ್ರಾಸ್ ಮೆಂಬರು, ಹ್ಯಾಬಿಚುವಲ್ ಬ್ಲಡ್ ಡೋನರ್ಸ್ ಇದ್ದಾರೆ, ಅವರು ನಮ್ದು ವಾಲಂಟಿಯರೇ. ಅವರು ಪ್ರತಿ 3-4 ಮಂತ್ಸಿಗೊಮ್ಮೆ ಬ್ಲಡ್ ಕೊಡ್ತಾ ಇರ್ತಾರೆ ರೆಡ್ ಕ್ರಾಸಿನ ಎಲ್ಲಿ ಕ್ಯಾಂಪನ್ನು ನೋಡಿಬಿಟ್ಟು. ಸೊ ಅವರು ನಮ್ಗೆ ಯಾರಂತ ಗೊತ್ತಾಗುದಿಲ್ಲ, ಅವ್ರದ್ದೊಂದು ಆ ಸೇವೆ, ಆ ಬ್ಲಡ್ಡು ಅಷ್ಟು ಹೆಲ್ಪ್ ಆಗ್ತದೆ ನಮಗೆ. ಅದೇ ರೀತಿ ನಮ್ಮ ಕೆಲವು ವಾಲಂಟಿಯರ್ಸ್ಗಳು, ಈ ಉದಾಹರಣೆಗೆ ಇವತ್ತೀಗ ಕೋವಿಡ್ ಇದು ಬಂದಾಗ ನಮ್ಮ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಸೆಂಟರ್ ಅಂತ ಹೇಳಿ ಇದೆ ಎಲ್ಲಿ ನಮ್ಮ ಕಾರ್ಪೊರೇಷನಲ್ಲಿ. ಈ ಕೋವಿಡ್ ಇದೀಗ ಅದರಲ್ಲಿ ನಮ್ಮದೇ ರೆಡ್ ಕ್ರಾಸಿನವರೇ ವರ್ಕ್ ಮಾಡೋದು. ಈಗ ವೈರಾಲಜಿ ಲ್ಯಾಬ್ ಇದೆ, ಅಲ್ಲಿ ನಮ್ಮ ರೆಡ್ ಕ್ರಾಸಿನವ್ರು ವರ್ಕ್ ಮಾಡೋದು. ಈಗ ನಿಮ್ಮ ಆಯುಷಲ್ಲಿ ನಮ್ಮ ವೆನ್ಲಾಕಲ್ಲಿ ಅಲ್ಲಿ ನಮ್ಮ ರೆಡ್ ಕ್ರಾಸ್ ಯೂತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಹೆಲ್ಪ್ ಡೆಸ್ಕ್ ಏನಾದ್ರು ಮಾಡಿದೆ ಅಲ್ಲಿ ಯೂತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ ನಮ್ಮ ವಾಲಂಟಿಯರ್ಸ್ ಇದ್ದಾರೆ. ಹಾಗೆ ಬೇರೆ ಬೇರೆ ಆಯಾಮದಲ್ಲಿ ಅಲ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬಹುಶಃ ಯೂತ್ ರೆಡ್ ಕ್ರಾಸ್ ನಿಮ್ಗೆ ಗೊತ್ತಿದ್ದಾಗೆ ಎಲ್ಲಾ ಕಾಲೇಜುಗಳಲ್ಲಿ ಇವತ್ತು ಮೊದಲು ರೆಡ್ ಕ್ರಾಸ್ಗೆ ಸೇರುವವರು ಇರಲಿಲ್ಲ. ಈಗ ಕಳೆದ 3-4 ವರ್ಷದಿಂದ ನಾವು ಅವರಿಗೆ ತುಂಬಾ ಓರಿಯೆಂಟೇಷನ್ ಕ್ಯಾಂಪ್ಗಳು ಮತ್ತೆ ಅವರನ್ನ ಮೋಟಿವೇಟ್ ಮಾಡುವಂತಹದ್ದು, ಮತ್ತೆ ನಾವು ಯೂನಿವರ್ಸಿಟಿಯಲ್ಲಿ ಮಾತಾಡಿಬಿಟ್ಟು ಅವರಿಗೆ ಏನು ಗ್ರೇಸ್ ಮಾರ್ಕ್ಸು ಅಥವಾ ಅವರಿಗೆ ಅಟೆಂಡೆನ್ಸು, ಅವರಿಗೆ ಎಲ್ಲ ವ್ಯವಸ್ಥೆಗಳ ಬಗ್ಗೆ ತುಂಬ ವರ್ಕ್ ಮಾಡಿದ್ದೇವೆ. ಹಾಗಾಗಿ ಇವತ್ತು ರೆಡ್ ಕ್ರಾಸ್ 1-2 ಬ್ಯಾಚ್ಗಳು ಒಂದೊಂದು ಕಾಲೇಜಲ್ಲಿದೆ.
ಹಾಗಾಗಿ ಯೂತ್ ರೆಡ್ ಕ್ರಾಸಿನ ಮೂಮೆಂಟ್ಸ್ ಇಸ್ ವೆರಿ ಹೆಲ್ಪ್ಫುಲ್. ಅವ್ರ ಫ್ಯೂಚರಲ್ಲಿ ಅವ್ರು ರೆಡ್ ಕ್ರಾಸ್ ಮೆಂಬರ್ ಆಗ್ತಾರೆ. ಎಸ್. ಈ ಸಂದರ್ಭದಲ್ಲಿ ನಾನು ಆಗ ಒಂದು ವಿಚಾರ ಕೇಳಿದೆ, ಭಾಳ ಮುಖ್ಯವಾಗಿ ಜನ ಆರ್ಥಿಕವಾಗಿ ಕೂಡ ತುಂಬ ರೋಸಿ ಹೋಗಿರುವಂಥ ಒಂದು ಪರಿಸ್ಥಿತಿ ಉದ್ಭವಿಸಿರುವಂಥದ್ದು. ಬಹುಶಃ ಅದರಿಂದ ಮೇಲೆದ್ದು ಬರುವಂಥ ರೀತಿಯಲ್ಲಿ ಕೂಡ ಆಗಬೇಕಿತ್ತು. ನನಗೆ ಗೊತ್ತಿಲ್ಲ ರೆಡ್ ಕ್ರಾಸ್ ಸೊಸೈಟಿ ಇದಕ್ಕೆ ಏನು ಮಾಡಬೇಕಾಗಿದೆ, ಸರ್ಕಾರಗಳ ಕೆಲಸ ಮತ್ತು ಒಂದು ಪಾಲಿಸಿ ಕೂಡ ಅದು ಮಾಡಬೇಕಾಗಿರೋದು. ತಾವು ಏನು ಹೇಳ್ತೀರಿ ಸರ್, ಇದು ಹೇಗೆ ಹೊರ ಬರ್ಬೋದು ಜನ ಅಂತ? ಆ್ಯಕ್ಚುಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಈ ಲಾಕ್ಡೌನ್ ಅಂತ ಹೇಳುವಂಥದ್ದು ಲಾಸ್ಟ್ ಟೈಮ್ ಲಾಕ್ಡೌನ್ ವೆರಿ ಸ್ಟ್ರಿಕ್ಟ್ ಲಾಕ್ಡೌನ್. ಆ ಲಾಕ್ಡೌನ್ ಆದಾಗ ಎಲ್ಲ ಆ್ಯಕ್ಟಿವಿಟಿ ನಿಂತಿತ್ತು. ಇವತ್ತು ಎಸೆನ್ಷಿಯಲ್ ಹೇಳುವ ಎಲ್ಲ ಆ್ಯಕ್ಟಿವಿಟಿಗಳು ಓಪನ್ ಇದೆ. ಈಗ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಇರುವಂಥದ್ದು ಇರ್ಬೋದು, ಅಥವಾ ಯಾವುದೇ ಈಗ ಬೇರೆ ಎಸೆನ್ಷಿಯಲ್ ಸರ್ವಿಸ್ಗಳಿದೆ. ಅದರಲ್ಲಿ ಕೆಲವು ಸೆಕ್ಟರ್ಗಳಿಗೆ ತುಂಬ ತೊಂದರೆ ಆಗಿದೆ. ಉದಾಹರಣೆಗೆ ಈಗ ಸಲೂನ್ ಅವರು ಒಂದು ಸಣ್ಣ ಆ್ಯಕ್ಟಿವಿಟಿ ಅವರಿಗೆ ಬಂದ್ ಮಾಡಿದ್ದಾರೆ. ಜಿಮ್ ಅಂಥ ಆ್ಯಕ್ಟಿವಿಟಿಗಳಿಗೆಲ್ಲ ತುಂಬ ತೊಂದರೆ ಆಗಿದೆ. ಅದು ಬಿಟ್ಟು ನೀವು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ತಗೊಳ್ಳಿ, ಅಥವಾ ಹೋಟೆಲಲ್ಲಿ ಅಟ್ಲೀಸ್ಟ್ ಪಾರ್ಸೆಲ್ಗಳನ್ನು ಇಟ್ಟಿದ್ದಾರೆ, ಅವರು ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ದಾರೆ. ಆದರೆ ಲಾಡ್ಜಿಂಗ್ಗಳಿಗೆ ತೊಂದರೆ ಆಗಿದೆ. ಯಾರು ಮೂವ್ಮೆಂಟ್ ಇಲ್ದಿರಿ ಎಲ್ಲಿ ಲಾಡ್ಜ್ಗಳಿಗೆ ಬರ್ತಾರೆ. ಎಸ್ಪೆಷಲಿ ಟೂರಿಸಮ್ ಇಂಡಸ್ಟ್ರಿ ಅದಕ್ಕೆ ಕನೆಕ್ಟೆಡ್, ಅದು ಹೋಟೆಲ್ ಇರ್ಬೋದು, ಅದಕ್ಕೆ ತುಂಬ ಅದಕ್ಕೆ ಸರ್ಕಾರ ಖಂಡಿತ ಮುಂದಿನ ದಿನದಲ್ಲಿ ಅದು ಯಾವುದಾದ್ರೂ ಒಂದು ಇದನ್ನು ಅವರಿಗೆ ಸ್ಟಿಮ್ಯುಲೇಟ್ ಇದನ್ನು ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಚಿಂತೆ ಮಾಡ್ತಾ ಇದೆ. ತೊಂದರೆ 100% ಆಗಬೇಕು, ಸರಿ ಆಗಬಹುದು ಮುಂದೆ ಸರಿ. ಬಹುಶಃ ಇದು 100% ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಇಲ್ಲಿ ಖಂಡಿತ ಅದಕ್ಕೆ ಹೆದರುವಂಥದ್ದಲ್ಲ. ಬಹುಶಃ ನಮಗೆ ಭಾರಿ ಬೇಜಾರು ಈಗ ಅಂದರೆ ಡೆತ್ ಆಗಿದೆ ಅಲ್ಲ, ತುಂಬ ಡೆತ್ ಆಗಿದೆ. ಅದು ಕೆಲವು ಈಗ ಡೆತ್ ಆದಾಗ ಕೆಲವರು ಹೇಳ್ತಾರೆ ಕೋವಿಡ್ ಆದರೂ ಸಹ ಬೇರೆ ಡಿಸೀಸ್ ಅವರಿಗೆ ತುಂಬ ಇರೋದ್ರಿಂದ ಈ ವಾಟ್ ಎವರ್ ಇಟ್ ಮೇ ಬಿ ನಮಗೆ ಅದೊಂದು ಭಾರಿ ಬೇಜಾರು ವಿಷಯ. ಈ ರೀತಿಯ ಡೆತ್ಗಳು ಈಗ ಉದಾಹರಣೆಗೆ ದಿನಕ್ಕೆ ನಾವು ತುಂಬ ಇಂಡಿಯಾದಲ್ಲಿ ಇಷ್ಟು ಡೆತ್ತು, ಕರ್ನಾಟಕದಲ್ಲಿ ಇಷ್ಟು, ಅಲ್ಲಿ ಇಷ್ಟು ಡೆತ್ಗಳು ಅದನ್ನು ನೋಡುವಾಗ ಸ್ವಲ್ಪ ನಮಗೆ ಭಾರಿ ಬೇಜಾರಾಗ್ತದೆ. ಇಷ್ಟರವರೆಗೆ ಇದು ಈ ರೀತಿ ಬಂತ ಅಂತ. ಅದರ್ವೈಸ್ 100% ಈ ಕೋವಿಡ್ ಸೆಕೆಂಡ್ ವೇವನ್ನು ನಮ್ಮ ಸರ್ಕಾರ ಇದನ್ನು ಈ ಬಹುಶಃ ನಾನು ಒಂದೇ ಹೇಳ್ತೇನೆ ನಿಮಗೆ, ಈ 130 ಕೋಟಿ ಪಾಪ್ಯುಲೇಷನ್ ಇರುವಾಗ ಯಾವ ಸರ್ಕಾರ ಅಲ್ಲ ಯಾರಿದ್ರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಐ ಥಿಂಕ್ ದಿ ಬೆಸ್ಟ್ ದ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿದುಕೊಂಡ ನಾಲೆಜ್ ಬಗ್ಗೆ. ಉದಾಹರಣೆಗೆ ನೀವು ಕೆಲವರು ಹೇಳ್ತಾರೆ ಏನಿದು ಲಾಕ್ಡೌನ್ ಮೊದಲೇ ಮಾಡಬೇಕಿತ್ತಲ್ಲ ಅಂತ. ಲಾಕ್ಡೌನ್ ಮಾಡಿದರೆ ಮಾಡಿ ಹಾಳಾಯ್ತು ಅಂತ ಹೇಳುದು ಪ್ರತಿಯೊಂದಕ್ಕೂ. ಆದರೆ ಈ ಕೋವಿಡಿನ ವಿಷಯದಲ್ಲಿ ಪ್ರತಿಯೊಂದು ನಮ್ಮ ಕೈಯಲ್ಲಿ ಇರುವುದು. ನಾವು ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಮುಂದಿನ ದಿನದಲ್ಲಿ ಲಾಕ್ಡೌನ್ ಬೇಗ ತೆಗಿಬಹುದು, ಕೋವಿಡ್ ಸರಿಯಾಗ್ತದೆ, ವ್ಯಾಕ್ಸಿನ್ ಅನ್ನು ಸರಿಯಾಗಿ ಖಂಡಿತ ಎಲ್ಲರೂ ಹಾಕ್ಕೊಳ್ಬೇಕಂತ ಹೇಳುವಂಥದ್ದು ನನ್ನ ಒಂದು ಮೆಸೇಜ್. ಸೊ 100% ನಾವು ಇದನ್ನು ಇಕನಾಮಿಕ್ ರಿಕವರಿ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಆದರೆ 2-3 ಸೆಕ್ಟರ್ಗಳಿಗೆ ತುಂಬ ಎಫೆಕ್ಟ್ ಆಗಿದೆ. ನಿಮ್ಗೆ ಈಗಾಗಲೇ ಹೇಳಿದೆ ನಾನು, ಟೂರಿಸಮ್ ಮತ್ತು ಹೋಟೆಲ್ ಇಂಡಸ್ಟ್ರೀಸ್ಗಳು, ಮತ್ತು ಸಣ್ಣ ಪುಟ್ಟ ಈಗ ನಾನು ಹೇಳಿದೆಲ್ಲ ಸಲೂನು, ಸಣ್ಣ ವ್ಯಾಪಾರಿಗಳು ಕೂಡ, ಸಣ್ಣ ವ್ಯಾಪಾರಿಗಳಿಗಾಗಿದೆ. ಅವರಿಗೆ ಸ್ವಲ್ಪ ನಾವು ಈಗ ರಿವೈವಲ್, ಈಗ ಉದಾಹರಣೆಗೆ ಇವತ್ತು GST ಅದರ ರಿಲೇಟೆಡ್ ಇವರಿಗೂ ಕೆಲವರಿಗೆ ಹೌದು, ಇವತ್ತಿಗೆ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಇವತ್ತು GST ಮೀಟಿಂಗ್ ಇವತ್ತು ಸೆಂಟ್ರಲ್ ಲೆವೆಲ್ ಆಗಿದೆ. ಇವತ್ತು ನಾನು ಏನಂತ ನೋಡಿಲ್ಲ. ಈ ಎಲ್ಲ ನಿಮ್ಮ ಈ ಇದರ ಐಟಮ್ ನಮ್ಮ ಕೋವಿಡ್ ಕನೆಕ್ಟೆಡ್ ಎಲ್ಲದಕ್ಕೂ GST ರೆಡ್ಯೂಸ್ ಮಾಡುವಂಥದ್ದು ಮತ್ತು ಈ ಫೈಲಿಂಗ್ ಫಾರ್ಮಾಲಿಟೀಸ್ ಎಲ್ಲ ರಿಲ್ಯಾಕ್ಸೇಷನ್ಗಳ ಬಗ್ಗೆ ಬಹುಶಃ ಸರ್ಕಾರ ಆಲ್ರೆಡಿ ಚಿಂತನೆ ಮಾಡಿದೆ. ಈ ಇನ್ನೊಂದು 1 ಮಂತಲ್ಲಿ ಐ ಥಿಂಕ್ ವಿ ವಿಲ್ ಗೆಟ್ ಎ ಗುಡ್ ರಿಸಲ್ಟ್. ವಿ ಹೋಪ್ ಐ ಥಿಂಕ್ 100% ದಿಸ್ ಸೆಕೆಂಡ್ ವೇವ್ ವಿ ವಿಲ್ ಓವರ್ಕಮ್. ಎಸ್ ಸರ್. ಇಡೀ ಕರ್ನಾಟಕದಲ್ಲಿ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಗೆಗೆ ಯಾವ ರೀತಿಯ ಒಂದು ಒಪಿನಿಯನ್ ಇದೆ ಮತ್ತು ಕಂಪೇರ್ ಮಾಡಿದರೆ ಹೇಗಿದೆ? ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ, ನಾನು ಚೇರ್ಮನ್ ಅಂತ ನಾನೇ ಹೇಳ್ಕೊಂಡ್ರೆ ಅದು ತಪ್ಪಾಗ್ಬೋದು. ಕಳೆದ 3 ಪೀರಿಯಡಲ್ಲಿ ನಮ್ಮದು ಒನ್ ಆಫ್ ದ ಬೆಸ್ಟ್, ಬಹುಶಃ ಲಾಸ್ಟ್ ಇಯರ್ ನಮಗೆ ದ ಬೆಸ್ಟ್ ಬ್ರಾಂಚು, ಅದಕ್ಕಿಂತ ಮುಂಚೆ ಸ್ಪೆಷಲ್ ಅವಾರ್ಡು, ಅದಕ್ಕಿಂತ ಮುಂಚೆ ಸಹ 3 ಸಾರಿ ಕಂಟಿನ್ಯೂಸ್ ನಮಗೆ ರಾಜ್ಯಪಾಲರು ಅವಾರ್ಡ್ ಕೊಟ್ಟರು. ನಾವು ಅವಾರ್ಡಿಗೋಸ್ಕರ ಯಾವ ಕೆಲಸ ಮಾಡಿದ್ದಲ್ಲ, ಅದು ಬಹುಶಃ ಸ್ಟೇಟಿನವರು ಅದನ್ನು ಅಸೆಸ್ ಮಾಡಿ ಇವತ್ತು ಸ್ಟೇಟಲ್ಲಿ ದಕ್ಷಿಣ ಕನ್ನಡದವರು ಮಾಡುವ ಕೆಲಸ ನಾವು ಸ್ಟೇಟಿನಲ್ಲಿಯೂ ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಲೆವೆಲಲ್ಲಿ ಅವರೇ ನಮ್ಮನ್ನು ಹೇಳ್ತಾರೆ. ಬಹುಶಃ ನಮಗೆ ಯಾವುದೇ ಪ್ರೋಗ್ರಾಮ್ ಕೊಟ್ಟರು ನಾವು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ರೆಡ್ ಕ್ರಾಸ್ ಇಂದ ನಾವು ಮಾಡಿ ಅದ್ರ ಜನರಿಗೆ ಏನು ಬೆನಿಫಿಟ್ ಆಗಿದೆ ಅಂತ ಹೇಳೋದನ್ನು ನಾವು ತೋರಿಸಿಕೊಳ್ತೇವೆ. ಬಹುಶಃ ಅದನ್ನೇ ನೋಡಿ ನಮಗೆ ಇವತ್ತು ಯೂತ್ ನ್ಯಾಷನಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅನ್ನು ಸ್ಯಾಂಕ್ಷನ್ ಆದರೆ ಕೋವಿಡ್ನಿಂದ ನಮಗೆ ಮಾಡಲಿಕ್ಕಾಗಿಲ್ಲ. ಇವತ್ತು ಬಿಲ್ಡಿಂಗ್ ಬಗ್ಗೆ ಸಹ ಅಷ್ಟೇ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದರೆ ನಮ್ಮ ದಕ್ಷಿಣ ಕನ್ನಡ ನಮ್ಗೆ ಗೊತ್ತಿಲ್ಲದ ಹಾಗೆ ನಮಗೆ ಒಳ್ಳೆ ಕೆಲಸ ಅಂತ ಹೇಳುವಂಥದ್ದು ಬಹುಶಃ ಕೆಲವು ಡಿಸ್ಟಿಕ್ಕಲ್ಲಿ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನೂ ಕೆಲಸ ಆಗೋದಿಲ್ಲ ಕೆಲವು ಡಿಸ್ಟಿಕ್ಕಲ್ಲಿ. ನಮ್ಮಲ್ಲಿ ರೆಡ್ ಕ್ರಾಸ್ ಹೇಳುವಂಥದ್ದು ಕಂಟಿನ್ಯೂಸ್ ಒಂದು ಆಫೀಸ್ ಓಪನ್ ಇದ್ದು 365 ದಿನದಲ್ಲಿಯೂ ಸಹ ನಮ್ಮದು ವರ್ಷ ಇಡೀ ನಮ್ಮ ಆಫೀಸಲ್ಲಿ ನಮ್ಮ ಸ್ಟಾಫ್ಗಳು ಕೆಲಸ ಮಾಡ್ತಾರೆ. ಮತ್ತು ನಾವು
ಏನು ಹೇಳ್ತಾರೆ ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅದು ರೆಡ್ ಕ್ರಾಸ್ ಅಲ್ಲಿ ನಾನು ಇಂಟರ್ನಲ್ ಆಡಿಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ವೆರಿ ಟ್ರಾನ್ಸ್ಪರೆನ್ಸಿ ನಮ್ಮ ಬ್ಲಡ್ ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಯಾವುದೇ ಆಕ್ಟ್ ಇರ್ಬೋದು ನಮ್ದು ಇಂಟರ್ನಲ್ ಆಡಿಟ್ ಅಂತ ಹೇಳೋದನ್ನು ಫಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡಿದ ಬ್ರಾಂಚಿಗೆ ನಾವೇ. ಹಾಗಾಗಿ ಅದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನಮ್ಮದು ಪ್ರತಿಯೊಂದು ವೆರಿ ಟ್ರಾನ್ಸ್ಪರೆಂಟ್. ಅದು ನಮ್ಮ ಸೆಕ್ರೆಟರಿ ಪ್ರಭಾಕರ್ ಶರ್ಮಾ ಅವರು ಬಹುಶಃ ಅವರು ರಿಟೈರ್ಡ್ KS ಆಫೀಸರ್, ಅವರು ಅದನ್ನು ಆ ಲೆಕ್ಕಪತ್ರದ ವಿಷಯದಲ್ಲಿ ಪ್ರತಿಯೊಂದು 1 ರೂಪಾಯಿಯನ್ನು ಸಹ ಅವರು ಏನಾದರೂ ಸಣ್ಣ ಪುಟ್ಟ ನಮ್ಮದು ಪರ್ಸನಲ್ ಆದರೆ ನಾನು ನಮ್ಮ ಕೈಯಿಂದ ಕೊಡ್ತೇವೆ ಬಿಟ್ಟು ನಾವು ರೆಡ್ ಕ್ರಾಸಿಂದ ತೆಗೆಯುವಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಇದನ್ನೆಲ್ಲ ನೋಡಿ ಒಂದು ವರ್ಕು, ಟ್ರಾನ್ಸ್ಪರೆನ್ಸಿ ಮತ್ತು ನಮ್ಮ ಇಲ್ಲಿಯ ಒಂದು ಕನ್ಸರ್ನ್ಡ್ ಇದನ್ನು ನೋಡಿ ನಮ್ಮ ಸ್ಟೇಟ್ ರೆಡ್ ಕ್ರಾಸ್ ಬ್ರಾಂಚ್ ನಮಗೆ ನಾವು ಹೇಳಿ ಅಲ್ಲ ಎಲ್ಲ ಕಮಿಟಿ ಮೆಂಬರ್ಗಳು ಇಡೀ ಟೀಮ್ ಆಗಿ ಹೇಗೆ ಎಲ್ಲರೂ ಅನದರ್ ಇಂಪಾರ್ಟೆಂಟ್. ನಮ್ಮ ಕಮಿಟಿ ಬಹುಶಃ ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಕಮಿಟಿಯಲ್ಲಿ ಅಷ್ಟು ಕೋಆರ್ಡಿನೇಷನ್ ಇಲ್ಲ ಅಂತ ನಂಗೆ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ನಮ್ಮ ಕಮಿಟಿ ಮೆಂಬರ್ಸು ಕಳೆದ ಕಮಿಟೀಸು ಅಷ್ಟೇ, ಈ ಕಮಿಟಿಯು ಅಷ್ಟೇ, ಇಷ್ಟರವರೆಗೆ ಯಾವುದೇ ಒಂದು ಮ್ಯಾಟರಿಗೆ ನಾವು ವೋಟಿಂಗ್ ಮಾಡಿ ಅಥವಾ ಮೆಜಾರಿಟಿ ಡಿಸಿಷನ್ ತಗೊಂಡದಿಲ್ಲ. ಒಬ್ಬರು ಹೇಳಿದರೆ ಇದು ಕರೆಕ್ಟ್ ಅಂತ ನೋಡಿದರೆ ಎಲ್ಲರೂ ಸರಿ ಈ ರೀತಿ ಮಾಡುವ ಅಂತ ಹೇಳಿದರೆ ಮುಗೀತು ಅಲ್ಲಿಗೆ. ಅದೇ ರೀತಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ವೆರಿ ಗುಡ್ ಕೋಆಪರೇಷನ್. ಉದಾಹರಣೆ ನಮ್ಮದು ಫೈನಾನ್ಸ್ ಕಮಿಟಿ ಇರ್ಬೋದು, ಬೇರೆ ಬೇರೆ ಕಮಿಟಿ ಇದೆ ನಮ್ಮದು, ಎಲ್ಲ ಕಮಿಟಿಗಳು ಅಷ್ಟೇ ವೆರಿ ಗುಡ್ ಕೋಆರ್ಡಿನೇಷನ್. ಇಷ್ಟರವರೆಗೆ ಒಂದು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಮ್ಮ ಕಮಿಟಿಯಲ್ಲಿ ಇಲ್ಲ. ಹಾಗಾಗಿ ವರ್ಕು ಫಾಸ್ಟಾಗಿ ಹೋಗ್ತದೆ. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಅದರ್ವೈಸ್ ನೀವು ಪ್ರತಿಯೊಂದು ವಿಷಯದಲ್ಲೂ ಕಮಿಟಿಯವರು ಅದನ್ನು ಬೇಡ ಬೇಕಂತ ಹೇಳುವಂಥ ಒಂದು ಪ್ರಮೇಯ ಬರ್ತದೆ, ಡೆಫಿನೆಟ್ಲಿ ಇಲ್ಲ. ಸೊ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ರೆಡ್ ಕ್ರಾಸ್ ಸೊಸೈಟಿ. ಇನ್ನು ಮುಂದೆನೂ ಕೂಡ ಇದೇ ರೀತಿಯಲ್ಲಿ ಮುಂದಕ್ಕೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಯೂತ್ಸ್ ಕೂಡ ರೆಡ್ ಕ್ರಾಸ್ಗೆ ಒಂದು ಬರ್ತಾ ಇರೋದು ಆಶಾಭಾವನೆ ಅಂತ. ಎಸ್ ಸರ್, ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಜನರ ಜೊತೆಗೆ ರೆಡ್ ಕ್ರಾಸ್ ಸೊಸೈಟಿ ಬಗೆಗೆ ಕೋವಿಡ್-19 ವಿರುದ್ಧ ಯಾವ ರೀತಿಯಲ್ಲಿ ನಾವು ಮಾಡಬೇಕಾಗಿದೆ ಮತ್ತು ಏನು ಮಾಡ್ತಾ ಇದೆ ರೆಡ್ ಕ್ರಾಸ್ ಸೊಸೈಟಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ ವಿಫೋರ್ ನ್ಯೂಸ್. ನಮಸ್ಕಾರ.